ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಸ್ಟಲ್ ವುಡ್ ಕೋಲ್ಡ್ ವಾರ್ ಏನಿದು? ಇತ್ತೀಚೆಗಷ್ಟೇ ತುಳು ಸಿನಿಮಾ ರಂಗ ಬೆಳೆದು ಬಂದದ್ದು. ಹಾಗಂತ ತುಳು ಚಿತ್ರರಂಗ ಇತ್ತೀಚೆಗಿನ ವರ್ಷಗಳಲ್ಲಿ ಬೆಳೆದು ಬಂದದ್ದೇನೂ ಅಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ರೀತಿಯ ಉಚ್ಛ್ರಾಯ ಹಂತಕ್ಕೆ ತಲುಪುವಷ್ಟರ ಮಟ್ಟಿಗೆ ಬಂದಿದೆ ಅಂತ ಅನ್ನೋದು. ಒಂದು ಸಣ್ಣ ಭಾಷೆ ಅಂತ ಹೇಳ್ತೀವಿ, ಒಂದು ಸಣ್ಣ ಪ್ರದೇಶ, ಒಂದು ಸೀಮಿತ ಜನಬಾಹುಳ್ಯ ಉಳ್ಳಂಥ ಪ್ರದೇಶದಲ್ಲಿ ಈ ಒಂದು ಭಾಷೆಯ ಸಿನಿಮಾಗಳು ತಿಂಗಳಿಗೆ 3ರಂತೆ ಬರ್ತಾ ಇದ್ದು, ಇದೀಗ ಒಂದೇ ದಿನ 2 ಸಿನಿಮಾಗಳು ಬೆಳ್ಳಿತೆರೆಗೆ ಬರಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅಂದರೆ ಸೆಪ್ಟೆಂಬರ್ 21ಕ್ಕೆ 2 ಸಿನಿಮಾಗಳು, ನಾಳೆಲ್ಲ ನಾಡಿದ್ದು 2 ಸಿನಿಮಾಗಳು ಥಿಯೇಟರ್ಗೆ ಬರಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕೋಲ್ಡ್ ವಾರ್ ನಡೆದಿತ್ತು. ನಿರ್ಮಾಪಕರ ಸಂಘ ಒಂದಷ್ಟು ಇದರ ಬಗೆಗೆ ಇದನ್ನು ರಾಜ್ಯ ಪಂಚಾಯತಿಗೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿತ್ತು. പക്ഷേ ಇವತ್ತು ನಿರ್ಮಾಪಕರ ಸಂಘ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿತ್ತು. ಏನು ಹೇಳಿದೆ ನಿರ್ಮಾಪಕರ ಸಂಘ ಅಂತ ಅನ್ನೋದರ ಬಗ್ಗೆ ನಾವು ಬೆಳಕು ಚೆಲ್ಲೋಣ. ವಿಷಯ ಏನಂತ ಹೇಳಿದ್ರೆ, 2 ಸಿನಿಮಾಗಳು ಅಂತ ಹೇಳಿದ್ರೆ, ಒಂದು ಭಾಳ ನಿರೀಕ್ಷೆಯ ಕಾಪಿಕಾಡ್, ಅಂದರೆ ದೇವದಾಸ್ ಕಾಪಿಕಾಡ್ ಅವರ ನಿರ್ದೇಶನದ ಏರಾ ಉಲ್ಲೇರ್ಗ ಅನ್ನುವಂಥ ಒಂದು ಸಿನಿಮಾ. ಇನ್ನೊಂದು ಸಿನಿಮಾ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರ ನಿರ್ಮಾಣದ ಮೈ ನೇಮ್ ಇಸ್ ಅಣ್ಣಪ್ಪ ಅನ್ನುವಂಥ ಮತ್ತೊಂದು ಸಿನಿಮಾ. 2 ಸಿನಿಮಾಗಳು ಒಂದೇ ದಿನಕ್ಕೆ ಸೆಟ್ಟೇರಲಿದೆ. ಅಂದರೆ ಸಿನಿಮಾ ಥಿಯೇಟರ್ಗೆ ಬರಲಿಕ್ಕಿದೆ ಸೆಪ್ಟೆಂಬರ್ 21ಕ್ಕೆ. ಹೀಗಾಗಿ ಇದು ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ನಿರ್ಮಾಪಕರ ಸಂಘ ಪತ್ರಿಕಾಗೋಷ್ಠಿ ನಡೆಸಿ ಒಂದಷ್ಟು ವಿವರಗಳನ್ನು ನೀಡಿದೆ. ಏನು ಹೇಳಿದ್ದಾರೆ ನೋಡೋಣ. 21ನೇ ತಾರೀಕಿಗೆ ಏರಾ ಉಲ್ಲೇರ್ಗ ಸಿನಿಮಾ ಬಿಡುಗಡೆಯ ಬಗ್ಗೆ, ಅಂದರೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದು ಇತ್ತೀನ ದಿನಗಳಲ್ಲಿ ತುಂಬ ಸಿನಿಮಾಗಳು ಬರೋದ್ರಿಂದ ರಿಲೀಸಿಗೆ ಪ್ರಾಬ್ಲಮ್ ಆಗೋದು, ಥಿಯೇಟರ್ಗಳ ಸಮಸ್ಯೆ, ಈ ಥರದೆಲ್ಲ ತೊಂದರೆಗೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿದೆ. ಇದು ಕನ್ನಡ ಚಿತ್ರರಂಗದಲ್ಲಿ ಹಾಗೂ ತಮಿಳು ಚಿತ್ರರಂಗ ಎಲ್ಲ ಭಾರತೀಯ ಚಿತ್ರರಂಗದಲ್ಲಿ ಇರುವಂಥ ಒಂದು ಕಮಿಟಿ. ಈಗ ಬೆಳೀತಾ ಇರೋದ್ರಿಂದ ಆ ಕಮಿಟಿ ಮಾಡೋದು ತುಂಬ ಅವಶ್ಯಕ ಆಗಿತ್ತು. ಯಾಕಂದರೆ ಎಲ್ಲರೂ ಒಂದೇ ಅಧ್ಯಕ್ಷರೇ ಅಥವಾ ಸಂಘದ ಪದಾಧಿಕಾರಿಗಳೇ ಎಲ್ಲ ನಿಭಾಯಿಸೋಕೆ ಕಷ್ಟ ಆಗುತ್ತೆ. ಆ ಕಾರಣದಿಂದ ಬೇರೆ ಚಿತ್ರರಂಗದಲ್ಲಿ ಯಾವ ಥರದ ಮಾದರಿಯ ಒಂದು ಕಮಿಟಿ ಇದೆ, ಅದೇ ಕಮಿಟಿಯನ್ನು ಇಲ್ಲಿ ಸಹ ಅಳವಡಿಸಲಾಗಿದೆ. ಅಲ್ಲಿ ಬೆಂಗಳೂರಲ್ಲಿ ಒಂದು ಪಾರ್ವತಮ್ಮ ರಾಜ್ಕುಮಾರ್ ಅವರ ನೇತೃತ್ವ ನಡೆದಿತ್ತು. ಈ ಸತಿ ನಾವು ಕಮಿಟಿಯ ಎಲ್ಲ ನಮ್ಮ ನಿರ್ಮಾಪಕ ಸಂಘ ಕಮಿಟಿಯ ಮೇರೆಗೆ ಎಲ್ಲರ ಒಮ್ಮತದಿಂದ ದೇವದಾಸ್ ಪಾಂಡೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚಿಸಬೇಕಂತ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದರಿಂದ ಅವರಿಗೆ ಕಮಿಟಿ ಅಧ್ಯಕ್ಷ ಸ್ಥಾನ ನೀಡಿದ್ವಿ. ಅದರ ಪ್ರಯುಕ್ತ ಮೊದಲನೇದಾಗಿ ಸಿನಿಮಾ ಏರಗುಲಗೆ ಸಿನಿಮಾ ಬಿಡುಗಡೆ ಇದರಲ್ಲಿ ಏನೇನು ಸಹಕಾರ ನೀಡಬಹುದು, ಅವರಿಗೆ ಯಾವ ಬಿಡುಗಡೆ ಮಾಡ್ಬೋದು ಅನ್ನೋಂಥ ಸಂಘದ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರು ದೇವದಾಸ್ ಪಾಂಡೇಶ್ವರ್ ಮತ್ತು ಟೀಮ್ ಅವರು ನಿರ್ಧರಿಸಿ ಇವಾಗ ಇದೇ ತಿಂಗಳು 21ನೇ ತಾರೀಕಿಗೆ ಏರಾ ಉಲ್ಲೇರ್ಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆದಾಗ ಬೆಳಿಗ್ಗೆ 10 ಗಂಟೆ ಶೋ ಆಗಿ 12:45ಗೆ ಶೋ ಮುಗಿಯೋದ್ರೊಳಗಡೆ 10:15-10:00ವರೆಗೆ ಮೆಸೇಜ್ ಹಾಕ್ತಾರೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಪಿಕ್ಚರ್ ಚೆನ್ನಾಗಿಲ್ಲ, ಪಿಕ್ಚರ್ ಆ ಥರ ಇದೆ, ಈಗ ಕ್ಯಾಮ್ರಾ ವರ್ಕ್ ಹೀಗಿದೆ, ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಆ ಥರದೆಲ್ಲ ತುಂಬ ಬರ್ತಾ ಇದೆ. ನಾವು ತುಂಬ ದಿವಸದಿಂದ ವೆಯ್ಟ್ ಮಾಡಿ, ಅಂದರೆ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಜಾಸ್ತಿ ಅವ್ರ ಹತ್ರ ವಿಷಯ ತಿಳ್ಕೊಂಡು ಈಗ ಒಂದು ಹೊಸದಾಗಿ ಬಂದಿದೆ. ಅಂದರೆ ಫಾರ್ವರ್ಡ್ ಮಾಡೋದು ಯಾರೇ ಆ ಥರ ಫಾರ್ವರ್ಡ್ ಮಾಡೋದ್ರ ಮೇಲೂ ಕೇಸ್ ಹಾಕ್ಬೋದು ಅಂತ ವಿಷಯ ತಿಳಿಸಿದ್ದಾರೆ. ಸೊ ಈಗ ಬೆಳೀತಿರೋ ಚಿತ್ರರಂಗಕ್ಕೆ ಈ ಥರ ಆದರೆ ತುಂಬ ಅನಾನುಕೂಲವಾಗುತ್ತೆ. ಏನಂದರೆ ಯಾರೋ ಸುಮ್ಮನೆ ಒಂದು ಕೋಪ ಇದ್ದರೂ ಕೋಪದಲ್ಲೂ ತಿಳಿಸ್ಕೊಡ್ತಾರೆ ಇದ್ರ ಮೇಲೆ ವಾಟ್ಸಪ್ಪಲ್ಲಿ. ಆದರೆ ಚಿತ್ರರಂಗ ಅದರಿಂದ ಎಫೆಕ್ಟ್ ಆಗುತ್ತೆ. ಒಬ್ಬ ನಿರ್ಮಾಪಕ ಸೋತಿರೋ ಚಿತ್ರರಂಗ. ಇದು ಈಗಾಗಲೇ ತುಳು ಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮಾವರ ಅವರು ನೀಡಿರುವಂಥ ಹೇಳಿಕೆ. ಅವರ ಜೊತೆ ವಿಜಯಕುಮಾರ್ ಕೋಡಿಯಾಲ್ ಬೈಲವರು, ಆಮೇಲೆ ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾದಂಥ ದೇವದಾಸ್ ಕುಮಾರ್ ಪಾಂಡೇಶ್ವರ, ಶರತ್ ಕದ್ರಿ ಇವರು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿ ಈಗ ಅವರ ಪ್ರಕಾರ ಸೆಪ್ಟೆಂಬರ್ 21ರಂದು ನಿರ್ಮಾಪಕರ ಸಂಘದ ಆ ಒಂದು ಸ್ಕ್ರೀನಿಂಗ್ ಕಮಿಟಿ ಅಭಿಪ್ರಾಯದ ಪ್ರಕಾರ ಏನು ಈಗಾಗಲೇ ಸರ್ಟಿಫಿಕೇಟ್ ಸಿಕ್ಕಿರುವಂಥ ಒಂದು ಸಿನಿಮಾ ಏರಾ ಉಲ್ಲೇರಿಗೆ ಈ ಸಿನಿಮಾಕ್ಕೆ ಅವಕಾಶ ನೀಡಲಾಗುವುದು ಅಂತ ಅನ್ನುವಂಥ ಅಭಿಪ್ರಾಯಗಳನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ. ಇನ್ನು ಉಳಿದ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಇದೀಗ ನಮ್ಮ ಜೊತೆ ನೀವು ಕೂಡ ಕರೆ ಮಾಡ್ಬೋದು ಅಂತ ಹೇಳಿರೋ ಪ್ರಕಾರ ಈಗ ಪ್ರಶಾಂತ್ ಅವರು KPTಯಿಂದ
ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ಅವರ ಅಭಿಪ್ರಾಯ ಕೇಳೋಣ. ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಭಿಪ್ರಾಯ ತಿಳಿಸಿ, ಏನು ಹೇಳ್ತೀರಿ? ಬಹುಶಃ ನೋಡ್ತಾ ಇದ್ರಿ ಅಂತ ಹೌದೌದು, ಈಗ ನಾನು ನೋಡ್ತಿದ್ದೇನೆ, ಆವಾಗಿಂದ ಸ್ಕ್ರೀನ್ ಅಲ್ಲಿ ಬರ್ತುಂಟು ಈಗ ಅಂತ ಅದಕ್ಕೋಸ್ಕರ ಕಾಲ್ ಕೊಟ್ಟದ್ದು. ಮೊದಲನೇದಾಗಿ ಈಗ ಆಲ್ರೆಡಿ ಸರ್ಟಿಫಿಕೇಟ್ ಸಿಕ್ಕಿದ್ದು ಏರ ಉಳ್ಳರಿಗೆ ಅನ್ನುವಂತ ಒಂದು ಮೂವಿಗೆ, ತುಳು ಮೂವಿಗೆ. ಈಗ ನನ್ನ ಅಭಿಪ್ರಾಯದ ಪ್ರಕಾರ ಇನ್ನೊಂದು ಫಿಲ್ಮ್ ಇದೆ, ಮೈ ನೇಮ್ ಈಸ್ ಅಣ್ಣಪ್ಪ. ಅದಕ್ಕೆ ಈಗ ಆಲ್ರೆಡಿ ತುಳು ಚಿತ್ರರಂಗದಿಂದ ಆಲ್ರೆಡಿ ಯು ಸರ್ಟಿಫಿಕೇಟ್ ಸಿಕ್ಕಿದ. ನಮ್ಗೆ ಅದ್ರ ಸ್ವಲ್ಪ ಡೌಟ್ ಇದೆ ಅದರಲ್ಲಿ. ಆಮೇಲೆ ನಮ್ಮ ಮೈ ನೇಮ್ ಈಸ್ ಅಣ್ಣಪ್ಪನಿಗೆ ಸಹ ಆಲ್ರೆಡಿ ಯು ಸರ್ಟಿಫಿಕೇಟ್ ಸಿಕ್ಕಿದ ಅಥವಾ ಇನ್ನು ಸೆನ್ಸರ್ ಸರ್ಟಿಫಿಕೇಟ್ ಎರಡಕ್ಕೂ ಆಗಿದೆ. ಆದರೆ ಮೊದಲ ಸರ್ಟಿಫಿಕೇಟ್ ಸಿಕ್ಕಿರೋದು ಏರ ಉಲ್ಲೇರಿಗೆ ಅನ್ನುವ ಸಿನಿಮಾಕ್ಕೆ ಆಗಿರೋದ್ರಿಂದ ಅದಕ್ಕೆ ಅವಕಾಶ ಕೊಡಲಾಗಿದೆ ಅನ್ನುವ ಅಭಿಪ್ರಾಯ ನಿರ್ಮಾಪಕರ ಸಂಘದ್ದು. ಸರಿ, ಹಾಗಾದ್ರೆ ಈಗ ಬಟ್ ಈಗ ಎರಡೂ ನಿರ್ಮಾಪಕರು ಆ ಚಿತ್ರವನ್ನು ಬಿಡುಗಡೆ ಮಾಡ್ಬೇಕಂತೇಳಿ ಈಗ ನೋಡ್ತಾ ಇದ್ದಾರೆ ಸೇಮ್ ಡೇಟ್ಗೆ ಅಂತ ಹೇಳಿದ್ರೆ 21ಕ್ಕೆ. ಓಕೆ, ಈಗ ನನ್ನ ಕ್ವಶನ್ಸ್ ಏನಂತ ಹೇಳಿದ್ರೆ, ಎರಡೂ ಚಿತ್ರ ಬಿಡುಗಡೆ ಮಾಡುವುದು ಅದು ನಿರ್ಮಾಪಕರ ಸಂಘದದು ಓಕೆ, ಆದ್ರೆ ನೋಡುವಂತವರು ಪ್ರೇಕ್ಷಕರಾಗಿರುವ ಕಾರಣ ಈಗಿನ ಮೊದಲಿನ ತುಳು ಚಿತ್ರರಂಗಕ್ಕೂ ಈಗಿನ ತುಳು ಚಿತ್ರರಂಗಕ್ಕೂ ತುಂಬಾ ವ್ಯತ್ಯಾಸ ಇದೆ ಆಕ್ಚುಲಿ ನೋಡುದಾದ್ರೆ. ಈಗ ಏನಾಗ್ತದೆ ಅಂದ್ರೆ ಜನಗಳು ಕಾಮಿಡಿಗೆ ಅಷ್ಟು ಒಂದು ಇದು ಕೊಡುದಿಲ್ಲ. ಈಗ ಏನಂದ್ರೆ ಸ್ಟೋರಿ ಬೇಕು, ಅದಕ್ಕೆ ಸರಿಯಾಗಿ ಸ್ಕ್ರೀನ್ ಪ್ಲೇ ಇರ್ಬೇಕು, ಆಕ್ಚುಲಿ ಡೈರೆಕ್ಷನ್ ಕರೆಕ್ಟ್ ಇರ್ಬೇಕು. ಈಗ ಇದನ್ನ ನೋಡ್ತಿರೋದು. ಹಾಗೆ ಒಂದು ಫಿಲ್ಮ್ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಬಟ್ ಫೈನಲ್ ಡಿಸಿಷನ್ ಇರುವಂತದ್ದು ಪ್ರೇಕ್ಷಕರ ಮೇಲೆ ಇರ್ತದೆ ಅಂತ ಹೇಳಿದ್ರೆ ನಮ್ಮ ಮೇಲೆ. ಹಾಗಾಗಿ ನನ್ನ ಒಂದು ಇದರಲ್ಲಿ ಇರುವಂತದ್ದು ಈಗ ಏರೌಲ್ಲರಿಗೆ ಅನ್ನುವಂಥದ್ದು ನಿರ್ಮಾಪಕರ ಸಂಘ ಹೇಳ್ತಾರೆ, ಅವರಿಗೆ ಫಸ್ಟ್ ಸರ್ಟಿಫಿಕೇಟ್ ಸಿಕ್ಕಿದೆ, ಆಗ ಅದನ್ನು ರಿಲೀಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗೇನೆ ಇನ್ನೊಂದು ಯಾವುದು ಮೈ ನೇಮ್ ಈಸ್ ಅಣ್ಣಪ್ಪ, ಅದಕ್ಕೂ ಸಹ ಅದಕ್ಕೆ ಆಕ್ಚುಲಿ ಸಿಕ್ಕಿದೆ, ಬಟ್ ಸೆಕೆಂಡ್ ಲೆವೆಲ್ ಸಿಕ್ಕಿದೆ ಅಂತ ಐ ಥಿಂಕ್. ಬಟ್ ಈಗ ನನ್ನ ಗೊಂದಲ ಏನಂತ ಹೇಳಿದ್ರೆ, ಬಿಡುಗಡೆ ಎರಡೂ ಒಂದು ಮಾಡುವ ಏನು ಇದಕ್ಕೇನು ಅಷ್ಟೊಂದು ಇದು ಮಾಡ್ಬೇಕಂತ ಹೇಳಿಲ್ಲ. ಯಾಕಂದ್ರೆ ನಮ್ ತುಳು ಇಂಡಸ್ಟ್ರಿ ಅಷ್ಟು ದೊಡ್ಡ ಇಂಡಸ್ಟ್ರಿ ಏನಲ್ಲ. ಹಾಗಾಗಿ ನಾವು ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಒಂದು ವಾರದಲ್ಲಿ ಒಂದು ವಾರ ಮುಂದೂಡಲಿಕ್ಕೂ ಸಹ ಅವಕಾಶ ಕೊಡಬಹುದು. ಯಾಕಂದ್ರೆ ನಿರ್ಮಾಪಕರಿಗೆ ಒಂದು ನಷ್ಟ ಆಗಬಾರ್ದು, ಅದಕ್ಕೋಸ್ಕರ. ಓಕೆ, ಅಂದ್ರೆ ಇಲ್ಲಿ ಒಂದು ಸೌಹಾರ್ದಯುತವಾದಂತ ಮಾತುಕತೆಯ ಮೂಲಕ ಇದನ್ನು ಪರಿಹರಿಸಿಕೊಳ್ಳಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಮಾತು. ಹೌದೌದು, ಯಾಕಂದ್ರೆ ನೋಡಿ ಈ ಸಣ್ಣ ಏರಿಯಾ ಅದು ದಿಗ್ಗಜರಿದ್ರೆ ಇಲ್ಲಿ ಯೋಚನೆ ಮಾಡುವಂತ, ಯಾಕಂದ್ರೆ ತುಳುನಾಡಿನವರೇ ಪ್ರಜ್ಞಾವಂತರ ಆಕ್ಚುಲಿ. ಹೀಗಿದ್ದಾಗ ಈ ಸಣ್ಣ ಒಂದು ಸಮಸ್ಯೆಯನ್ನು ಯಾಕೆ ಕೂತ್ಕೊಂಡು ಚರ್ಚೆ ಮಾಡಬಹುದು, ಇದನ್ನು ಇಲ್ಲಿವರೆಗೆ ತರಬೇಕಂತ ಸಹ ಇರ್ಲಿಲ್ಲ, ಅಲ್ಲಿ ಒಂದು ಸೊಲ್ಯೂಷನ್ ಆಗ್ತಿತ್ತು. ಗೊತ್ತಾಯ್ತು. ಧನ್ಯವಾದಗಳು ಸರ್, ಪ್ರಶಾಂತ್ ಅವರೇ, ಧನ್ಯವಾದಗಳು ತಮ್ಮ ಮಾತಿಗೆ. ಎಸ್, ಈಗ ಬಹುಶಃ ತಾವು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ. ವೀಕ್ಷಕರೇ, ಬಹುಶಃ ತಮಗೂ ಕೂಡ ಇದು ಗೊತ್ತಾಗಿರ್ಬೋದು ಏನು ವಿಷಯ ಅಂತ ಹೇಳಿದರೆ, ನಾವು ಚರ್ಚೆ ಮಾಡಲಿಕ್ಕಿರುವಂಥ ವಿಚಾರ ಆ ಸಿನಿಮಾಕ್ಕೆ ಮೊದಲು, ಈ ಸಿನಿಮಾಕ್ಕೆ ಆನಂತರವೋ, ಆದರೆ ಏನೇ ಇದ್ದರೂ ಕೂಡ ಒಂದು ಸಣ್ಣ ಜನಬಾಹುಳ್ಯ ಉಳ್ಳಂಥ ಒಂದು ಭಾಷೆ, ಅದರ ಜೊತೆಯಲ್ಲಿ ಒಂದು ಸೀಮಿತವಾದಂಥ ಪ್ರದೇಶ, ಏನೋ ನಮ್ಮ ಸಾಧಕರು ಮುಂಬೈ ಮತ್ತು ಇನ್ನಿತರ ಕಡೆಗಳಲ್ಲಿ ಆ ಭಾಷೆಯ ಬಗೆಗೆ ಪ್ರೇಮವನ್ನು ಇಟ್ಟುಕೊಂಡವರು, ವಿದೇಶಗಳಲ್ಲಿ ಇರುವವರು ಅವರೆಲ್ಲ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ನಾವು ಸಿನಿಮಾ ಮಾಡಲಿಕ್ಕೆ ಧೈರ್ಯವನ್ನು ಮಾಡ್ಬೋದು. ಆದರೆ ಸಿನಿಮಾಗಳನ್ನು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ನಾವು ಕನ್ನಡಕ್ಕೆ ತುಳುವನ್ನು ಹೋಲಿಸುವುದು ಅಥವಾ ಇನ್ನಿತರ ಚಿತ್ರರಂಗಕ್ಕೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಒಂದು ಉದ್ಯಮ ಆಗಿರೋದರಿಂದ ಇಲ್ಲಿ ನಿರ್ಮಾಪಕ ಹಾಕಿದ ಹಣವನ್ನು ತೆಗಿಲಿಕ್ಕೆ ಸಾಧ್ಯ ಇದೆಯೋ? ಬಹುಶಃ ಇಲ್ಲಿವರೆಗಿನ ಪ್ರಸಂಗದಲ್ಲಿ ಒಂದೆರಡು ಸಿನಿಮಾಗಳು ಅಂತಹ ಒಂದು ಸಾಧನೆಯನ್ನು ಮಾಡಿದ್ದು ಬಿಟ್ಟರೆ ಬಂದಂಥ ಬಹುತೇಕ ಸಿನಿಮಾಗಳು, ಅದು ಶೇಕಡವಾರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಬಹುತೇಕ ಸಿನಿಮಾಗಳಲ್ಲಿ ನಿರ್ಮಾಪಕರು ಹಣ ಮಾಡಿದ್ದಿಲ್ಲ, ಕಳ್ಕೊಂಡದೇ ಜಾಸ್ತಿ. ಹಾಗಿದ್ದರೆ ಇಂಥ ವಾತಾವರಣ ಇರುವಾಗ ಈ ರೀತಿಯ ಪೈಪೋಟಿ ಬಂದರೆ ಇದರ ಲಾಭ ಯಾರಿಗೆ ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಹಾಗಾಗಿ ಯಾಕೆ ಉಚ್ಛ್ರಾಯ ಸ್ಥಿತಿಗೆ ತುಳು ಚಿತ್ರರಂಗ ಬಂದಿದೆ, ಅದೇ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಉತ್ತುಂಗಕ್ಕೇರಿದೆ ಅಂತ ಹೇಳಿದ್ರೆ ಇದು ಇನ್ನು ಮುಂದೆ ಯಾವ ಮಟ್ಟಿಗೆ ಹೋಗಬಹುದು ಅಂತ ಅನ್ನುವಂಥದ್ದು. ಈ ಬಗೆಗೆ ನಾನು ಚರ್ಚೆ ಮಾಡಬೇಕು. ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಾಗಿ ವಿಜಯವಾಣಿ ಪತ್ರಿಕೆಯ ವಿಶ್ವವಾಣಿ ಪತ್ರಿಕೆಯ ಇಲ್ಲಿನ ಪ್ರಧಾನ ವರದಿಗಾರರು, ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಜಿತೇಂದ್ರ ಕುಂದೇಶ್ವರ ಅವರಿದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಜಿತೇಂದ್ರ ಅವರು, ಏನು ಹೇಳ್ತೀರಿ? ಮುಳ್ಳು ಇರೆಕು ಬೂಂಡಲ ಮುಳ್ಳು ಇರೆತ ಮಿತ್ತು ಬೂಂಡಲ ಇರೆಬೋದು ಮುಳ್ಳುದ ಮಿತ್ತು ಬೂಂಡಲ ಇರೆನೆ ಪರಿದು ಬೋಪು ಅಂತ. ಹಾಗೆ ಇವ್ರು ಎಂಥದೋ ನಿರ್ಮಾಪಕರ ಪೈಪೋಟಿಯೋ ನಿರ್ದೇಶಕರ ಪೈಪೋಟಿಯೋ ಏನಾದ್ರೂ ಮಾಡಿದ್ರು ಆ ಸಿನಿಮಾಕ್ಕೆ ನಷ್ಟ, ಅದರೊಟ್ಟಿಗೆ ನಿರ್ಮಾಪಕರಿಗೆ ಮುಖ್ಯವಾಗಿ ನಷ್ಟ. ಅಂದ್ರೆ ನಾವು ಈ ಹಿಂದಿನ ಉದಾಹರಣೆಗಳನ್ನು ತೆಗೆದುಕೊಂಡು ಹೋದ್ರೆ
ನಾನು ಮೊದಲ ಬಾರಿಗೆ ಇದರನ್ನ ಒಂದು ವರದಿಯನ್ನ ಮಾಡಿದ್ದೆ. 2 ಸಿನಿಮಾಗಳು ಏನು ಇದು ಬಿಡುಗಡೆಗಾಗಿ ದಾಖಲಾಟ ನಡೆಸಿದಾಗ, ಒಂದು ಚಾಲಿ ಪೋಲಿಲು, ಆ ಸಿನಿಮಾ ಏನು ಒಂದು ಬಿಡುಗಡೆಗೆ ಸಿದ್ಧವಾದಂತಹ ಸಂದರ್ಭದಲ್ಲಿ, ಇನ್ನೊಂದು ಮದಿಮೆ ಸಿನಿಮಾ ಕೂಡ ಅವಾಗ ಬಹಳವಾದಂತಹ ಪೈಪೋಟಿಯನ್ನ ನಾವು ಕಂಡಿದ್ವಿ. ಅವಾಗ ವಿವಿಧ ರೀತಿಯಾಗಿ ಮಾಧ್ಯಮಗಳಲ್ಲಿ ಕೂಡ ಏನು ಒಬ್ಬರನ್ನು ಕಾಲೆ ಎಳೆಯುವಂತಹ ವರದಿಗಳು, ಜಾಹೀರಾತುಗಳು ಈ ರೀತಿಯಾಗಿ ಬರ್ತದೆ. ಆಗ ಜ್ಯೋತಿ ಟಾಕೀಸ್ ಕೈಕೊಂಡ ಎಂಟು ಸುಚಿತ್ರ ಉಲ್ಲೋಲು ಅಂತ ಹೇಳಿದಂತ, ಜ್ಯೋತಿ ಕೈಕೊಂಡ ಸುಚಿತ್ರ ಉಲ್ಲೋಲು ಅಂತ, ಅಂದ್ರೆ ಜ್ಯೋತಿ ಟಾಕೀಸ್ ಅಂದ್ರೆ ಜಾಹೀರಾತುಗಳು ಕೂಡ ಅದೇ ರೀತಿಯಲ್ಲಿ ಬರ್ತಾ ಇತ್ತು. ಅದನ್ನೆಲ್ಲ ನೋಡಿ ವಿಮರ್ಶೆ ನಾನೊಂದು ಅವತ್ತು ವರದಿ, ನಾವೊಂದು ಅದರ ಒಂದು ಹಾಸ್ಯವಾಗಿದ್ದರೂ ಕೂಡ ಅದರ ಒಳಗಿರುವಂತಹ ಗಂಭೀರತೆಯನ್ನು, ಅದರ ನೋವನ್ನ ನಾನು ಅದರಲ್ಲಿ ಬಿಂಬಿಸಿದೆ. ಅಂದ್ರೆ ಅವತ್ತು ಕೂಡ ಮದುವೆಗೆ ತುಂಬಾ ನಷ್ಟ ಆಯ್ತು, ಅಂದ್ರೆ ತುಂಬಾ ಒಂದು ಹೊಡೆತ ಬಿತ್ತು. ಇದು ಆದ್ರೆ ಚಾಲಿಪೋಲಿಲ್ ಒಂದು ವೇಗದಲ್ಲಿದ್ರಿಂದ, ಓಗದಲ್ಲಿದ್ರಿಂದ ಅದು ಏನು ಜನ ಅದನ್ನ ಆಕರ್ಷಣೆ ಮಾಡಿದ್ರು. ಬಟ್ ಮಧ್ಯದಲ್ಲಿ ಬಂದಂತದ್ದು ಅದಕ್ಕೆ ಹೊಡೆತ ಬಿತ್ತು. ಅದೇ ರೀತಿ ಮೊನ್ನೆ ಇತ್ತೀಚೆಗೆ ನಾನು ನೋಡಿದ, ಮೊನ್ನೆ ಒಟ್ಟಿಗೆ ಬಹಳ ಹತ್ತಿರದಲ್ಲಿ ಬಿಡುಗಡೆ ಆಯ್ತು ಒಂದು, ಅದೇ ಪತ್ತಿಸ್ ಗ್ಯಾಂಗ್. ಅದು ಅತ್ಯಂತ ಒಳ್ಳೆಯ ಸಿನಿಮಾ. ಅದರೊಟ್ಟಿಗೆ ಅದರ ಹಿಂದೆ ಯಾವ ಪಮ್ಮಣ್ಣಿ ದಿ ಗ್ರೇಟ್ ಮೊದಲು ಇನ್ನೊಂದು ಸಿನಿಮಾ ಬಂತು. ಒಟ್ಟೊಟ್ಟಿಗೆ 3 ಹಂತದಲ್ಲಿ ಬಂತು. ಪತ್ತಿಸ್ ಗ್ಯಾಂಗ್ಗೆ ಟಾಕೀಸ್ ಸಿಗ್ಲಿಲ್ಲ. ಅತ್ಯುತ್ತಮವಾದ ಒಳ್ಳೆ ಸಿನಿಮಾ. ಈ ಟೈಮಿಂಗ್ಸ್ ಸರಿ ಇಲ್ಲದೆ ಇರುವುದರಿಂದ ಅಂದ್ರೆ ಅದು ಸ್ವಲ್ಪ ಏನು ಹಿನ್ನಡೆ ಕಂಡಿರ್ಬೋದು. ಅಂದ್ರೆ ಸರಿಯಾದ ಒಂದು ನಿರ್ಧಾರದಲ್ಲಿ ಎಲ್ಲ ಕೂತು ಒಂದು ನಿರ್ಧಾರ ಮಾಡಿದೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಮತ್ತೆ ಇಲ್ಲಿಯ ಸ್ಟಾರ್ಗಳು ತಮ್ಮ ಒಂದು ಬಿಗುಮಾನವನ್ನ ಬಿಟ್ಟು ಇದನ್ನ ಕುಳಿತು ಮಾತುಕತೆಗೆ ಮಾಡಿದ್ರೆ. ಯಾಕೆ ಹೇಳಿದ್ರೆ ಇಲ್ಲಿಯ ತುಳು ಸಿನಿಮಾ ವೀಕ್ಷಕರಿಗೆ ವಾರಕ್ಕೊಂದು ಸಿನಿಮಾ ನೋಡುವುದೇ ಏನೋ ಹವ್ಯಾಸ ಇಲ್ಲ. ಇಲ್ಲ ತುಳು ಸಿನಿಮಾ ತಿಂಗಳಿಗೆ ಒಂದು ಸಿನಿಮಾವನ್ನ ನೋಡುವಂತ ಒಂದು ಜನ ಖಂಡಿತ ಇದ್ದಾರೆ. ಯಾವುದೇ ಸಿನಿಮಾ ಒಂದು ಪ್ರತಿ ತಿಂಗಳು ಬಂದ್ರೆ ಇರ್ಲಿ 3 ವಾರಕ್ಕೊಮ್ಮೆ ಇಲ್ಲಿ ವಾತಾವರಣ ಸೃಷ್ಟಿ ಆಗಿರೋದು ನಾನು ಹೇಳ್ತೇನೆ. ಒಂದು ಸಿನಿಮಾ ಬಂತು, ಒಂದು ಸಿನಿಮಾ ಬಂದಾಗ ಜನ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓ ಈ ಸಿನಿಮಾ ಬಂದಿದೆ ಅಲ್ಲ ಅದನ್ನು ನೋಡ್ಬೇಕು ಅಂತ. ಅಂದ್ರೆ ಪ್ರಥಮ ವಾರದಲ್ಲಿ ಈ ಸಿನಿಮಾ ಬಂದಿದೆ ಅಂತೆ, ಅದನ್ನ ನೋಡ್ಬೇಕು ಅಂತ. ಅಲ್ಲಿ ಅವ್ರಿಗೇನು ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಆ ವಾರ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮುಂದಿನ ವಾರ ನಾನು ಹೋಗ್ಬೋದು, ವಾರಕ್ಕೆ ಒಂದೇ ದಿನ ರಜೆ ಇರುವಂತದ್ದು. ಇಲ್ಲಿ ಏನಾಗ್ತದೆ, ಒಂದು ಸಿನಿಮಾ ಮತ್ತೊಂದು ಸಿನಿಮಾ ಬರುವ ಸಂದರ್ಭದಲ್ಲಿ ಥಿಯೇಟರ್ಗಳನ್ನು ಕೊಡಬೇಕು. ಥಿಯೇಟರ್ಗಳನ್ನು ಕೊಂಡಾಗ ಅದರ ಹಿಂದಿನ ವಾರವೋ ಅಥವಾ 2 ವಾರ ಮುಂದಿನ ಹಿಂದೆ ಬರುವಂತ ಸಿನಿಮಾವೇ ಆಗಿರ್ಲೇಬೇಕಿದ್ರೆ ಅಲ್ಲಿ ಥಿಯೇಟರ್ಗಳು ಕಡಿಮೆ ಆಗ್ತಾ ಹೋಗ್ತದೆ. ಆಗ ಏನಾಗ್ತದೆ, ನಾನು ಆ ಸಿನಿಮಾವನ್ನು ನೋಡ್ಬೇಕು ಅಂತ ಇದ್ದವನಿಗೂ ಕೂಡ ನನ್ನ ಸಮಯದಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಅದು ಯಾವುದೋ ಬೆಳಿಗ್ಗೆಯೋ ಮಧ್ಯಾಹ್ನವೋ ಇರುತ್ತದೆ. ಇದು ಬಹಳ ದೊಡ್ಡ ನಷ್ಟಕ್ಕೆ ಸಿನಿಮಾ ನೋಡ್ಲಿಕ್ಕೆ. ಆತರ ಇಲ್ಲಿಯ ಒಂದು ಅದು ಸೀಮಿತವಾದಂತಹ ಒಂದು 12 ಟಾಕೀಸ್ಗಳಲ್ಲಿ ಹೇಳ್ತಾರೆ, ಮಲ್ಟಿಪ್ಲೆಕ್ಸ್ಗಳು ಇರ್ತದೆ. ಅದು ಕೂಡ ಸಿಗುದು ಬಹಳ ಕಷ್ಟ. ಅಂದ್ರೆ ಕೆಲವೊಂದು ಏನೋ ಸಿಟಿ ಸೆಂಟರ್ ನಲ್ಲಿ, ಬಿಗ್ ಸಿನಿಮಾಸ್ ನಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಕೊಡ್ತಾರೆ. ಅದು ಅಲ್ಲದೆ ಸುಚಿತ್ರ ಟಾಕೀಸ್ ನಲ್ಲಂತೂ ಈಗ ಅವತ್ತೊಮ್ಮೆ ಗಲಾಟೆ ಆದ್ಮೇಲೆ ಕೊಡುವುದಿಲ್ಲ ಅಂತ ಬೆಂಗಳೂರಿನವರಾಗಿರೋದ್ರಿಂದ ಈ ತುಳು ಸಿನಿಮಾಗಳಿಗೆ ಕೊಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮ ತುಳುನಾಡಿನಲ್ಲಿ ಇದ್ದುಕೊಂಡು ನಮ್ಮ ಇಲ್ಲಿಯ ಜನರ ದುರ್ದೈವ. ಅಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಇದ್ದ ಟಾಕೀಸ್ಗಳೇ ಸರಿಯಾಗಿ ಕೊಡದಿರುವಂತಹ ಸಂದರ್ಭದಲ್ಲಿ, ಅದು ಜ್ಯೋತಿ ಟಾಕೀಸ್ ಮುಂತಾದ ಪ್ರಮುಖ ಟಾಕೀಸ್ಗಳೇ ಸಿಗದಿದ್ರೆ ಸಿನಿಮಾಗಳು ಹಿಟ್ ಆಗುವಂಥದ್ದು ಕಷ್ಟ ಎನ್ನುವಂತ ಪರಿಸ್ಥಿತಿ ಇರುವಾಗ, ಸಣ್ಣ ಸಣ್ಣ ಟಾಕೀಸ್ಗಳನ್ನು ನೆಚ್ಚಿಕೊಳ್ಳುತ್ತಿರುವಾಗ ಈ ಚಿತ್ರಗಳೇನು ಅತ್ಯುತ್ತಮವಾಗಿ ಬರ್ತಾ, ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ವೀಕ್ಷಕರು ಸಹಿತ ತುಳು ಸಿನಿಮಾ ನೋಡಬಹುದು ಅಂತ ಒಂದು ತೀರ್ಮಾನವನ್ನ ಮಾಡಿಕೊಂಡಂತ ಈ ಸಂದರ್ಭದಲ್ಲಿ ತಮ್ಮದೇ ಒಂದು ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಒಂದು ಈ ಚಿತ್ರಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ನಷ್ಟ ಆಗೋದು ತುಳು ಸಿನಿಮಾ ಇಂಡಸ್ಟ್ರಿಗೆ, ಮತ್ತೆ ಯಾರಿಗೂ ಅಲ್ಲ, ಅಂದ್ರೆ ನಿರ್ಮಾಪಕರಿಗೆ. ಅದನ್ನ ಯಾರು ನಿರ್ಮಾಪಕ ಸಂಘದವ್ರು ನೋಡ್ಬೇಕು, ಕಲಾವಿದರು ನೋಡ್ಬೇಕು. ಇದೇನು ಹೇಳಿದ್ರೆ ಯಾರೇ ಅವನು ಮಾಡಿದ ಮೊದಲು ಇವ ಮಾಡಿದ ಮೊದಲು ಅಂತ ಹೇಳಿದ್ರೆ ನಷ್ಟ ಆಗೋದು ತುಳು ಸಿನಿಮಾ. ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರೆದಿದೆ. ನೀವು ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವು. ಈಗಾಗಲೇ ತುಳು ಚಿತ್ರರಂಗದಲ್ಲಿ ಒಂದೇ ದಿನಕ್ಕೆ 2 ಸಿನಿಮಾಗಳು ಬಂದರೆ ಒಂದೆಡೆಯಲ್ಲಿ ಒಂದು ಅತ್ಯಲ್ಪ ವಿರಳವಾಗಿರುವಂಥ ಜನ ನೋಡುವಂಥದ್ದು. ಒಂದು ಅಂದಾಜಿನ ಪ್ರಕಾರ ಒಂದು 45,000 to 50,000 ಜನ ಸಿನಿಮಾ ನೋಡಿದರೆ ಒಂದು 45 to 50 ಲಕ್ಷ ಗಳಿಕೆಯನ್ನು ತುಳು ಸಿನಿಮಾ ಮಾಡಬಹುದು ಅಂತ ಅನ್ನುವಂಥದ್ದು. ಸೊ ಈ ಗಳಿಕೆಯಲ್ಲಿ ಶೇಕಡಾವಾರು ಎಷ್ಟು ಒಬ್ಬ ನಿರ್ಮಾಪಕನ ಕೈಗೆ ಬರಬಹುದು ಅನ್ನುವಂಥದ್ದು. ಇದು ಬಹುಶಃ ಒಂದು 30 ಲಕ್ಷವೋ, ಒಂದು 50 ಲಕ್ಷ ಆದರೆ ಒಂದು 30 ಲಕ್ಷವೋ 35 ಲಕ್ಷವೋ ನಿರ್ಮಾಪಕರ ಕೈಗೆ ಬಂದು ಸೇರ್ಬೋದು.
ಸೊ ಹಾಗಿದ್ದಾಗ ಆತ ಎಷ್ಟು ಖರ್ಚು ಮಾಡಿರಬೇಕು ಅನ್ನೋದು. ಹಾಗಾದರೆ 30 ಲಕ್ಷದ ಒಳಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆಯೇನಾ ಅಂತ ಅನ್ನೋದು ಮತ್ತೊಂದು. ಅಂದರೆ 30 ಲಕ್ಷ ಒಳಗೆ ಆಗಬೇಕು. ಅಂದರೆ ಇಂಥೆಲ್ಲ ಪ್ರಶ್ನೆಗಳು, ಇಂಥೆಲ್ಲ ಒಂದಷ್ಟು ತಾಂತ್ರಿಕವಾದಂಥ ವಿಚಾರಗಳು ಕೂಡ ಇಲ್ಲಿ ಮುಂದೆ ಬಂದು ನಿಲ್ತದೆ. ಹಾಗಿದ್ದರೆ ತುಳು ಸಿನಿಮಾಗಳು ಯಶಸ್ವಿಗೊಳ್ಳುವುದಾದರೂ ಹೇಗೆ ಆರ್ಥಿಕವಾದಂಥ ವಿಚಾರದಲ್ಲಿ ಅನ್ನುವಂಥ ಪ್ರಶ್ನೆಗಳು ಮುಂದೆ ಬರ್ತವೆ. ಹೀಗಿದ್ದಾಗ ಒಂದೇ ದಿನ 2 ಸಿನಿಮಾಗಳು ಬಂದರೆ, ಅಥವಾ 2 ಸಿನಿಮಾ ಬೇಡ, ವಾರದಲ್ಲಿ 2 ವಾರದಲ್ಲಿ 2 ಸಿನಿಮಾಗಳು ಬಂದರೂ ಕೂಡ ತೊಂದರೆಯನ್ನು ಅನುಭವಿಸುವುದು ಸಿನಿಮಾದ ನಿರ್ಮಾಪಕರು ಅನ್ನುವಂಥದ್ದು ಕೂಡ ಅಷ್ಟೇ ದೇಟ. ಓಕೆ, ನಾವೀಗಾಗಲೇ ಚರ್ಚೆ ಮಾಡಿದ್ವಿ, ಜಿತೇಂದ್ರ ಕುಂದೇಶ್ವರ ಅವರು ಇದ್ದಾರೆ. ಇದು ಅಂದರೆ ಒಂದೆಡೆಯಲ್ಲಿ ಇದು ಉಚ್ಛ್ರಾಯವಾದಂಥ ಪರಿಸ್ಥಿತಿ ತುಳು ಸಿನಿಮಾ ರಂಗಕ್ಕೆ. ಒಂದೊಮ್ಮೆ ನೋಡಿ, ವರ್ಷಕ್ಕೆ 1 ಸಿನಿಮಾ ಇತ್ತು, ಆನಂತರ 2 ತಿಂಗಳಿಗೆ 3 ತಿಂಗಳಿಗೆ ಒಂದೇನೋ ಆಯಿತು, ಹೀಗೆ 2 ತಿಂಗಳಿಗೆ ಒಂದು, ಹೀಗೆಲ್ಲ ಆಯಿತು. ಈಗ ಬಂದು ಒಂದೇ ದಿನದಲ್ಲಿ 2 ಸಿನಿಮಾ ಅನ್ನೋಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ. ಅಂದರೆ ಉಚ್ಛ್ರಾಯ ಸ್ಥಿತಿಗೆ ಬಂದದ್ದು, ಭಿನ್ನಾಭಿಪ್ರಾಯಗಳು ಅದಕ್ಕೆ ಉತ್ತುಂಗಕ್ಕೇರಿರುವಂಥ. ಅಲ್ಲ, ಯಾವುದೇ ಒಂದು ವಿಭಾಗದಲ್ಲಿ ಅದಕ್ಕೆ ಏನು ಗಲಾಟೆ ಆಗಬೇಕು. ಓಕೆ, ಈ ನಡುವೆ ನಮ್ಮ ಜೊತೆಗೆ ಹಿರಿಯ ರಂಗ ನಿರ್ದೇಶಕರು, ಚಿತ್ರ ನಿರ್ಮಾಪಕರು, ನಿರ್ದೇಶಕರು ಆದಂಥ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿಜಯಣ್ಣ. ನಮಸ್ತೆ ರಮಣ. ಈಗ ನಿರ್ಮಾಪಕರ ಸಂಘ ಏನು ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಯಾವ ಆಧಾರದಲ್ಲಿ ವಿಜಯಣ್ಣ? ನಿರ್ಧಾರ 2 ನಿರ್ಮಾಪಕರನ್ನು ಕೂತ್ಕೊಳಿಸಿ ಮಾತನಾಡಿದೆ. ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಆಗಿದೆ. ಅದರಲ್ಲಿ 1 ಸಿನಿಮಾ ಬರುವಂತ ಸೂಚಿಸಲಾಗಿದೆ. ಅದರಲ್ಲಿ ಫಸ್ಟ್ ಸೆನ್ಸಾರ್ ಆದವರಿಗೆ ಸೂಚಿಸಲಾಗಿದೆ. ಓಕೆ, ಅದಲ್ಲಿ ಒಂದೇ ದಿವಸ ಬರ್ತೇವೆ ಅಂತ ಹೇಳುವ ಮಾತನ್ನು ಹೇಳಿ ಅಲ್ಲಿ ಡಿಸಾಲ್ವ್ ಆಯ್ತು ಮತ್ತೆ. ಹೌದಾ? ಓಕೆ, ಈಗ ಅಲ್ಲಿ ಈಗ ಇನ್ನೊಂದು ಸಿನಿಮಾದವರು 21ಕ್ಕೆ ಬರ್ತೇವೆ ಅಂತ ಹೇಳಿ ಇದ್ದಾರಾ? ಅದನ್ನು ಸಮಗೊಳಿಸುವಂತ ಪ್ರಯತ್ನಗಳೇನಾದ್ರೂ ಆಯ್ತಾ ಅಂತ? 2 ಸಮಾಧಾನಗೊಳಿಸುವ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ. ಓಕೆ, ಹಾಗಿದ್ರೆ ಈಗ ಬಹುಶಃ ಈಗ 2 ಸಿನಿಮಾಗಳು ಜೊತೆಯಲ್ಲೇ ಬಂದ್ರೆ ಒಂದು ವೇಳೆ ಥಿಯೇಟರ್ಗೆ, ಪರಿಸ್ಥಿತಿ ಏನು? ನಷ್ಟ ಯಾರಿಗೆ? ಇದು ಇಬ್ಬರಿಗೂ ನಷ್ಟ ಆಗ್ತದೆ ಸರ್. ಇಬ್ಬರಿಗೂ ನಷ್ಟ ಆಗುತ್ತೆ, ಪ್ರೇಕ್ಷಕರಿಗೆ ನಷ್ಟ ಆಗುತ್ತೆ. 2 ಸಿನಿಮಾ ಏಕಕಾಲದಲ್ಲಿ ಬಿಡುಗಡೆ ಆದ್ರೆ ಇವರಿಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಶೋಸ್ ಕಡಿಮೆ ಸಿಗುತ್ತೆ. ಕೆಲವು ಕಡೆ ಒಂದು ಥಿಯೇಟರ್ ಇದ್ದ ಜಾಗಗಳಲ್ಲಿ ಒಂದಕ್ಕೆ ಸಿಗುತ್ತೆ, ಇನ್ನೊಂದಕ್ಕೆ ಸಿಗೋದಿಲ್ಲ. ಆ ತರ ಎಲ್ಲ ಸಮಸ್ಯೆ ಉದ್ಭವ ಆಗುತ್ತೆ. ಬರೆಯೋರಿಗೆ ಕಷ್ಟ, 2 ಬರಿಬೇಕು. ಏನು ಹೇಳಿ? ಜಿತೇಂದ್ರ ಕುಂದೇಶ್ವರ್ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಕೊಡಿಯಾಲ್ಬೈಲ್ ಸರ್. ನಮಸ್ತೆ. ನಮಸ್ಕಾರ. ಅದೇ ನಿಮ್ಗೂ ನೋಡುವವರಿಗೆ ಕಷ್ಟ, ಏನು ನಮಗೂ ಕೂಡ ಪತ್ರಕರ್ತರಿಗೆ ಬರೆಯೋರಿಗೂ ಕಷ್ಟ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೀಗಲೇ ಬರೆದು ಹಾಳು ಮಾಲ್ತು ಮಾಡಿ ಅಂತ ಹೇಳ್ತಾರೆ. ಆದ್ರೆ ಈಗ ನೀವೇ ಹಾಳು ಮಾಡ್ಕೊಳ್ತಾ ಇದ್ರಿ. ನೀವಲ್ಲ, ನಿರ್ಮಾಪಕರು ಹಾಳು ಮಾಡ್ಕೊಳ್ತಾ ಇದ್ರಿ. ಇದಕ್ಕೆ ಏನ್ ಹೇಳ್ತೀರಿ? ಇಲ್ದಿದ್ರೆ ಮೊಗ್ಲು ಪೇಪರ್ ತಗಲ್ ಪೂರ ಎಂಜಿನ ಬರೆಯರ್ ಮಾರ್ರೆ ಅಂಚೆ ಪೇಪರ್ ಹಾಲಾಂಡ್ ಅಂತ ಹೇಳ್ತಾರೆ. ಈಗ ನಾವೇನು ಇಲ್ಲ ಇದ್ರಲ್ಲಿ. ವಿಜಯಣ್ಣ, ಇದನ್ನು ಅಂದ್ರೆ ಹೇಗೆ ಸರಿ ಮಾಡ್ಕೊಳ್ಳೋದು? ಇದನ್ನು ಅಂದ್ರೆ ಹಿಂದಿನಿಂದಲೇ ನಡ್ಕೊಂಡು ಬರ್ಬೇಕಿತ್ತು. 1 ತಿಂಗಳಿಗೆ ಅದು ಹೇಗೋ ಸೆನ್ಸಾರ್ ಸಮಾನ ಮನಸ್ಸು ಬೇಕು ಸರ್. ಅದನ್ನು ಸರಿ ಮಾಡ್ಲಿಕ್ಕೆ ನಿರ್ಮಾಪಕರಿಗೆ ನೀನು ಬರ್ಬೇಡ ಅಂತ ಹೇಳುವಂತ ಹಕ್ಕು ಇಲ್ಲ. ವಿನಂತಿ ಮಾಡಿಕೊಂಡು ಸೌಹಾರ್ದತೆಯಿಂದ ಬಗೆಹರಿಸಬಹುದು ಅಷ್ಟೇ. ನೀನು ಬರ್ಬೇಡ ಅಂತ ಯಾರಿಗೂ ಹೇಳುವ ಹಕ್ಕಿಲ್ಲ. ಆದ್ರೆ ಒಂದು ಯಾರ್ದು ಫಸ್ಟ್ ಸೆನ್ಸಾರ್ ಆಗಿದೆ ಏನು ಅದನ್ನು ನೋಡಿಕೊಂಡು ಅದರ ಸೀನಿಯಾರಿಟಿಯ ಮೇಲೆ ಒಬ್ಬರಿಗೆ ನಾವು ವಿನಂತಿ ಮಾಡಿಕೊಳ್ಬಹುದು. ನೀವು ಬನ್ನಿ, ಇನ್ನೊಬ್ರು ನಂತರ ಬನ್ನಿ ಅಂತ ಹೇಳ್ಬೋದು ಅಷ್ಟೇ. ಅಲ್ಲ, ಹಾಗಿದ್ರೆ ಎಲ್ಲವೂ ಸರಿ, ಹೌದು, ಕರೆಕ್ಟ್. ಈ ನಿರ್ಧಾರಗಳನ್ನು ಒಂದೆಡೆ ಒಪ್ಪಿಕೊಳ್ಳೋಣ. ಆದರೆ ಇಲ್ಲ, ನಾನು ಅವತ್ತೇ ಬರ್ತೇನೆ, ನೀನು ಬಂದರೂ ನನಗೇನು ತೊಂದರೆ ಇಲ್ಲ ಅಂತ ಈ ರೀತಿಯ ಅಭಿಪ್ರಾಯಗಳು ಬಂದಾಗ, ನಾನು ಇದು ಕೇವಲ ನಿರ್ಮಾಪಕರು ಮಾತ್ರ ಅಲ್ಲ, ಚಿತ್ರರಂಗ ಇದನ್ನು ನೋಡುವಂಥ ಒಬ್ಬ ಪ್ರೇಕ್ಷಕ ವರ್ಗ, ಆತನಿಗೆ ಸಮಯಾವಕಾಶಗಳು ಕೂಡ ಸಿಗುವುದಿಲ್ಲ. ನಾನು ಈಗ ಒಂದು ಸಿನಿಮಾ ಬಂದಿದೆ, ನಾನು ನಾಡಿದ್ದು ನೋಡ್ತೇನೆ ಅಂತ ಅನ್ನುವಾಗ ಅಷ್ಟ ಮಟ್ಟಿಗೆ ಅದು ಹೋಗಿ ಆಗಿರ್ತದೆ. ನೆಕ್ಸ್ಟ್ ಥಿಯೇಟ್ರಲ್ಲಿ ಆ ಟೈಮಿಗೆ ಹೋಗುವ ಸಿನಿಮಾ ಇರುವುದಿಲ್ಲ. ಇದೆಲ್ಲ ಸಮಸ್ಯೆಗಳು. ಇನ್ನು ಏನಂತ ಹೇಳಿದ್ರೆ, ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಅಲ್ಲ, ಯಾರಿಗೆ ಥಿಯೇಟರ್ ಹಿಡಿಯುವಂತ ಕೆಪಾಸಿಟಿ ಇದೆ ಅವ್ರು ರಿಲೀಸ್ ಮಾಡುವಂತ ಸ್ಥಿತಿಗೆ ಬಂದು ನಿಂತಿದೆ ಇದು. ಈಗ ನನ್ಗೆ ಒಂದು ಕಡೆಯಲ್ಲಿ ಥಿಯೇಟರ್ ಹಿಡಿಯುವ ಕೆಪಾಸಿಟಿ ಇದೆ, ನನ್ಗೆ ಬೆಳ್ತಂಗಡಿಯಲ್ಲಿ ಥಿಯೇಟರ್ ಹಿಡಿಬಹುದು. ಇಲ್ಲಿ ಆದ್ರೆ ಬಿಡಿ, ಇಲ್ಲಿ ಮಲ್ಟಿಪ್ಲೆಕ್ಸ್ ಇದೆ 3. ನನ್ಗೆ ಬೆಳ್ತಂಗಡಿಯಲ್ಲಿ ಇದೆ, ನನ್ಗೆ ಅಲ್ಲಿ ಇದೆ, ಅಲ್ಲಿ ಕೆಪಾಸಿಟಿ ನನ್ಗೆ ಇಲ್ಲಿ ಇದೇನು ಹೋಗಿದೆ ಅಂತ ಹೇಳಿದ್ರೆ, ಥಿಯೇಟರ್ ಅನ್ನು ಕ್ಯಾಚ್ ಮಾಡ್ಲಿಕ್ಕೋಸ್ಕರ MLAಗಳು MP ಗಳು ಇವರೆಲ್ಲ ಇನ್ವಾಲ್ವ್ ಆಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅರ್ಥ ಆಯ್ತು? ಆ ತರ ಹೋಗಿದೆ. ಆದ ಕಾರಣ ಇನ್ನು ನೆಕ್ಸ್ಟ್ ಇದು ಅಂಡರ್ ವರ್ಲ್ಡ್ ಗೆ ಹೋಗ್ತದೆ ಮತ್ತೆ ಪುನಃ. ಹೌದು, ಈ ಬಾಂಬೆ ಲೆವೆಲ್ ಅಲ್ಲೆಲ್ಲ ಹೋಗ್ತದೆ. ತುಂಬಾ ಕೆಟ್ಟ ಪರಿಸ್ಥಿತಿ. ಯಾರಿಗೆ ಥಿಯೇಟರ್ ಹಿಡಿಲಿಕ್ಕೆ ಆಗ್ತದೆ ಅವರು ಸಿನಿಮಾವನ್ನು ಬಿಡುಗಡೆ ಮಾಡಬಹುದು ಹೇಳುವ ಮಟ್ಟಿಗೆ ಬಂದಿದೆ. ಯಾರ್ದು ಸೀನಿಯಾರಿಟಿ ಯಾರು ಅದು ಇಲ್ಲ, ಬರೋದಿಲ್ಲ. ಸರ್ವೈವಲ್ ಇಲ್ಲ, ಬರೋದಿಲ್ಲ. ಮತ್ತೆ ಹಿಂದಿನ ದಿವಸದವರೆಗೆ ಏನು ಒಪ್ಪಂದ ಆಗಿರ್ತದೆ ಅದು ಇನ್ನೊಂದ್ ಸಲಕ್ಕೆ ಬದಲಾವಣೆ ಆಗ್ತದೆ. ಆ ತರ ಆಗುತ್ತೆ.
ನಾನು ಒಂದು ಮಾತನ್ನ ಹೇಳಿದೆ ಆಗ, ಉಚ್ಛ್ರಾಯ ಸ್ಥಿತಿಗೆ ಬಂದಿದೆ ತುಳು ಚಿತ್ರರಂಗ ಅಂತ. ಈ ಪರಿಸ್ಥಿತಿ ಬರುವಾಗ ಇದನ್ನು ಒಪ್ಪಿಕೊಳ್ಬಹುದಾ? ಅದು ಹಾಗೆ ಆಗಿದೆ ಅಂತನಾ? ಇದು ಅಂದ್ರೆ ಏನ್ ಗೊತ್ತಾ, ಅದು ನೀವು ಹೇಳಿದಾಗೆ ಇದು ಸಮುದ್ರ ಮಥನ ಕಾಲದಲ್ಲಿ ಸರಿ, ಇದು ಮಥನ ಆಗುವಾಗ ಅಮೃತ ಮತ್ತು ವಿಷ ಒಟ್ಟಿಗೆ ಬರ್ತದಲ್ಲ. ಅಮೃತ ಯಾರಿಗೆ ಅಂತ. ಈಗ ವಿಷ ಎಲ್ಲ ತಿನ್ಲಿ, ಅಮೃತ ಬಂದಾಗ ನೋಡೋಣ ನಾವು. ಹೌದು ಅಷ್ಟೇ. ಆದ್ರೆ ಏನಾಗ್ಬೇಕಾದ್ರೆ, ಒಳ್ಳೇದಾಗ್ಬೇಕಾದ್ರೆ ಒಂದು ರೀತಿಯ ಸಂಘರ್ಷ, ಒಳ್ಳೇದು ಕೆಟ್ಟದ್ದು ಎರಡು ಫೈಟ್ ಆಗ್ಲೇಬೇಕಲ್ಲ, ಅದು ಆಗ್ತಾ ಇದೆ ಕಾಣ್ಬೇಕು. ಬೇರೆ ಏನ್ ಹೇಳೋ ಸರ್ ಇದಕ್ಕೆ. ಸೂಪರ್ ವಿಜಯಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಅಲ್ಲ ಹಾಗೆ ಹೇಳ್ಬೋದಾ ಏನು ಅಂದರೆ, ಇರಲಿ ಅದು ಮತ್ತೆ ಅದು ಕೊನೆಯ ಹಂತದ್ದೆಲ್ಲ ಎಲ್ಲವೂ ಕೂಡ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸೀಮಿತವಾದ ಇಷ್ಟೊಂದು ಸಿನಿಮಾ ಥಿಯೇಟ್ರ್ಗಳು ಸಿಗುವುದು ಕೂಡ ಬಹುಶಃ ಒಂದು ಅಷ್ಟು ಜನ ಬರ್ತಾ ಇರುವಂಥದ್ದು. ನಾನು ಹೇಳಿದೆ ಈಗ ಒಂದು ಅಂದಾಜಿನ ಪ್ರಕಾರ 45,000 ಜನ ಒಂದು ಸಿನಿಮಾ ನೋಡಬಹುದು ಅಂತ, ಒಂದು ಒಳ್ಳೆ ಸಿನಿಮಾ ಇದ್ದರೆ ಅಷ್ಟು ಜನ ಬರಬಹುದು ಅಂತ ಅನ್ನೋದು ಅದು ದೊಡ್ಡ ವಿಚಾರ ಅಲ್ವಾ? ಇಷ್ಟು ಸಣ್ಣ ಒಂದು ಏರಿಯಾದಲ್ಲಿ ತುಳು ಸೀಮಿತ ಟಾಕೀಸ್ಗಳಿರುವಂಥ ಸಂದರ್ಭದಲ್ಲಿ ಅದು ಇಲ್ಲಿ ಹೆಚ್ಚಿನವರೆಲ್ಲ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗೋದ್ರಿಂದ ಹಿಂದಿ ಸಿನಿಮಾಗಳನ್ನು ಚೆನ್ನಾಗಿ ಮಾಡುವಂಥ ಹೈಫೈಗಳು ಇರುವ ಇದು ನಮ್ಮ ಮಂಗಳೂರು ಇರೋದ್ರಿಂದ ಇಲ್ಲಿ ಏನು ಕನ್ನಡಕ್ಕೆ ಹೆಚ್ಚು ಅಭಿಮಾನಗಳಿಲ್ಲದಿದ್ರು ಹಿಂದಿ ಮತ್ತು ಇಂಗ್ಲಿಷ್ ಮೂವಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆ ಮಲ್ಟಿಪ್ಲೆಕ್ಸ್ಗಳಿಗೆ ನಮ್ಮ ಇಲ್ಲಿಯ ಏನು ಮಂಗಳೂರಿನ ಏನು ಆಡಿಯನ್ಸ್ ಇದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಈ ಹೈಫೈ ತುಳು ಸಿನಿಮಾವನ್ನು ಹೈಫೈ ಅವರು ನೋಡುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಏನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಳ್ಳೆ ಕಲೆಕ್ಷನ್ ಆಗ್ತದೆ, ಅದೇ ರೀತಿ ಜ್ಯೋತಿಗಳಲ್ಲಿ ಒಳ್ಳೆ ಸಿನಿಮಾಗಳು ಇಲ್ಲಿ ಯಾವತ್ತೂ ಕೂಡ ಏನು ನಿರಾಶೆಯನ್ನು ಮೂಡಿಸಲಿಲ್ಲ. ಆದರೆ ಇಲ್ಲಿ ಸಮಸ್ಯೆ ಏನು ಹೇಳಿದಾಗೆ, ಇವರಿಗೆ ಸ್ವಪ್ರತಿಷ್ಠೆ, ನಾನು ಯಾರು ಅಂತ ಹೇಳುವುದಿಲ್ಲ, ಸ್ವಪ್ರತಿಷ್ಠೆ ಇಲ್ಲಿ ಮುಖ್ಯ ಆಗ್ತದೆ. ಇಲ್ಲದ್ರೆ ಏನು ಒಂದು ನಿರ್ಮಾಪಕ ಸಂಘದವರು ಒಂದು ರೂಲ್ಸ್ ಹಾಕಿರ್ತಾರೆ, ಏನು ಈ ರೀತಿ ಮೊದಲು ಏನು ಸೆನ್ಸಾರ್ ಅದನ್ನ ಈಗ ಅದು ಯಾವಾಗ ಸೆನ್ಸಾರ್ ಆಗ್ತದೆ ಆವಾಗಲೇ ಏನು ಗೊತ್ತಾಗ್ತದೆ ಸಾಧಾರಣ ಹೆಚ್ಚಾಗಿ, ಅದನ್ನು ಒಂದು ಫಾಲೋ ಮಾಡಬೇಕು. ಆದರೆ ಈ ರೂಲ್ಸನ್ನು ಈ ನಿರ್ಮಾಪಕ ಸಂಘ ಇನ್ನೊಬ್ರು ಯಾರು ಬಲಾಢ್ಯರು ಬರುವಾಗ ಅವರಿಗೆ ಏನು ಫೇವರ್ ಆಗಿ ಮಾಡುವಂಥದ್ದು. ನಿರ್ಮಾಪಕ ಸಂಘದ ಅಧ್ಯಕ್ಷರು ಆ ಮಾತಂದ್ರೆ ಉಳಿದ ಚಿತ್ರರಂಗದಲ್ಲಿ ಕನ್ನಡ ಇನ್ನಿತರ ಸೆನ್ಸಾರ್ ಸರ್ಟಿಫಿಕೇಟ್ ತಂದವರಿಗೆ, ಆದ್ರೆ ಅಲ್ಲಿ ಏನಾಗ್ತದೆ ಸೆನ್ಸಾರ್ ಸರ್ಟಿಫಿಕೇಟ್ ಸ್ವಲ್ಪ ಆಚೀಚೆ ಆದ್ರೂ ಅಂದ್ರೆ ಹಿಂದೆಯೋ ಮುಂದೆಯೋ 4, 5, 6 ಸಿನಿಮಾಗಳು ಬಿಡುಗಡೆಗೊಳ್ಳುತ್ತದೆ. ಕನ್ನಡದಲ್ಲಿ ಒಮ್ಮೊಮ್ಮೆ 7 ಸಿನಿಮಾಗಳು ಬಂದದ್ದು ಕೂಡ ಇದೆ. ಆದರೆ ಅದು ಒಂದು ದೊಡ್ಡ ಒಂದು ಸಾಗರ ಅದು. ಅಂಥ ಇದಕ್ಕೆ ನಾವು ತೇಲಿಕ್ಕೆ ಖಂಡಿತ ಸಾಧ್ಯ. ಹಾಗಾಗಿ ಇಲ್ಲಿ ನಾವು ಪರಸ್ಪರ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬೇಕಾಗ್ತದೆ. ಸೆನ್ಸಾರ್ ಸರ್ಟಿಫಿಕೇಟ್ ಅದು ಆ ಥರ ಸೆನ್ಸಾರ್ ಫಸ್ಟ್ ಯಾರಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅವ್ರು ಮೊದಲು ಮಾಡಬೇಕು, ಪ್ರದರ್ಶನ ಮಾಡಬೇಕು ಅಂತ ಹಿಂದೆ ಒಂದ್ಸರಿ ಆಗಿತ್ತು ಈ ಥರ ಗಲಾಟೆ ಆದಾಗ. ಆದರೆ ಏನು ನಿರ್ಮಾಪಕ ಸಂಘ ಏನು ಈ ಕಾರ್ಯವೈಖರಿಯ ಕುರಿತೇ ಕೆಲವು ಪ್ರಶ್ನೆಗಳಿದೆ. ಯಾಕಂದ್ರೆ ನಿರ್ಮಾಪಕ ಸಂಘದ ಒಂದು ಯಾವತ್ತು ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಒಂದು 2 ಬಣಗಳಾಗಿ ಯಾವಾಗ ಹೊರಹೊಮ್ಮಿತು, ಈ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ಏನು ಒಂದು ವಿಚಾರವನ್ನ ಜಿತೇಂದ್ರ ಕುಂದೇಶ್ ಅವರು ಮುಂದೆ ಇಟ್ಟಿದ್ದಾರೆ, ಈ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತೊಮ್ಮೆ ಸ್ವಾಗತ. ಎಸ್ ಜಿತೇಂದ್ರ ಅವರೇ, ಒಂದು ಮಾತನ್ನೇನು ಹೇಳ್ತಾ ಇದ್ರಿ? ಅದೇ ಈಗ ನಮ್ಮ ಏನು ಈ ಸಣ್ಣ ಒಂದು ಪುಟ್ಟವಾದ ಒಂದು ಚಲನಚಿತ್ರದ ತುಳು ರಂಗದಲ್ಲಿ ಚಲನಚಿತ್ರರಂಗದಲ್ಲಿ ಒಂದು ಯಾವಾಗ ಒಗ್ಗಟ್ಟಾಗಬೇಕು ಅಂತ ನಿರ್ಮಾಪಕ ಸಂಘವನ್ನು ಏನೋ ಮಾಡಿದ್ರು. ಯಾಕೆ ನಿರ್ಮಾಪಕರು ಇದ್ರೆ ತಾನೇ ನಾವು ಇದರಲ್ಲಿ ಬೆಳಿಬೋದು. ಯಾಕಂದರೆ ನಿರ್ಮಾಪಕರು ಏನು ಈ ಚಿತ್ರವನ್ನು ಮಾಡಬೇಕಾದ್ರೆ ಅವ್ರಿಗೆ ಏನಾದರೂ ಉಳಿಬೇಕು, ಲಾಭ ಆಗಬೇಕು, ಕನಿಷ್ಠ ಏನು ನಷ್ಟ ಆದರೂ ಆಗಬಾರ್ದು. ಅದಕ್ಕೋಸ್ಕರ ನಿರ್ಮಾಪಕರನ್ನು ಉಳಿಸಬೇಕಾದ್ರೆ ಅದಕ್ಕೊಂದು ಅವರು ಒಗ್ಗಟ್ಟಾಗಿ ಒಂದು ಸಂಘ ಮಾಡಬೇಕು ಅಂತ ಸಂಘ ಮಾಡಿದರು. ಆರಂಭದ ಏನು ಸಂಘದ ಒಂದು ಚುನಾವಣೆ ಸಂದರ್ಭದಲ್ಲೇ ಒಂದು 2 ಬಣಗಳಾಗಿ ಇಬ್ಬಾಗ ಆಯಿತು. ಅದು ಸಹಜ ಒಂದು ಯಾಕಂದ್ರೆ ಒಂದು ಸ್ಪರ್ಧೆ ಮತ್ತೊಂದು ಪ್ರತಿಸ್ಪರ್ಧೆ, ಒಂದು ಗೆಲ್ಲುವ ಪಾರ್ಟಿ ಮತ್ತೊಂದು ಸೋತ ಪಾರ್ಟಿ ಇದ್ದೇ ಇರ್ತದೆ. ಆದ್ರೆ ಅದು ಅಲ್ಲಿಗೆ ಮುಗಿದು ಹೋಗ್ಬೇಕು. ಏನು ಸೋತ ನಂತರ ಅಥವಾ ಗೆದ್ದ ನಂತರ ಅವರು ಅದನ್ನು ಬಿಟ್ಟು ಅಲ್ಲಿ ಆಲಿಂಗನ ಮಾಡಿಕೊಂಡು ಏನು ಮುಂದೆ ಒಗ್ಗಟ್ಟಾಗಿ ನಡೆಯುವಂತ ಏನು ಕೆಲಸ ಮಾಡಬೇಕು. ಆದರೆ ಈಗಿನ ಚಿತ್ರಣಗಳನ್ನೆಲ್ಲ ನೋಡುವಾಗ ಇದೇನು 2 ವಿಭಾಗವಾಗಿಯೋ ಇದೆಯೋ ಎನ್ನುವಂತೆ ನನಗೆ ಕಾಣ್ತಾ ಇದೆ ಈ 2 ಸಿನಿಮಾಗಳನ್ನು ನೋಡುವಾಗ. ಯಾಕೆಂದ್ರೆ ಇಲ್ಲಿ ಇದು ನಮ್ಮದೇ ಸಣ್ಣ ಊರು, ನಮ್ದೇ ಒಂದು ಪಡೀಲ್, ನಮ್ದು ಕಾಪಿಕಾಡು, ನಮ್ದೊಂದು ಪಾಂಡೇಶ್ವರ, ನಮ್ದೊಂದು ಬೋಳಾರ, ಇಲ್ಲೇ ನಮ್ಮದೇ ಪಕ್ಕ ಇರುವಂತದ್ದು. ಇವುಗಳು ಒಟ್ಟಾಗಿ ಒಂದು ಮಂಗಳೂರು. ಅದು ಬಿಟ್ಟು ಕಾಪಿಕಾಡು ಬೇರೆ, ಪಡೀಲ್ ಬೇರೆ, ಪಾಂಡೇಶ್ವರ ಬೇರೆ, ಆತರ ಬೋಳಾರ ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತರ ಆದ್ರೆ ನಮಗೆ ಲಾಸ್. ನಾವೆಲ್ಲ ಸೇರಿ ಒಂದು ಏನು
ಏನು ನಮ್ಮ ಊರುಗಳೆಲ್ಲ ಸೇರಿ ಹೇಗೋ ಹಾಗೆ ಊರಿನ ಪ್ರಮುಖರೆಲ್ಲ ಸೇರಿದ್ರೆ ಮಾತ್ರ ಒಂದು ನಮ್ಮ ಚಲನಚಿತ್ರರಂಗ ತುಂಬಾ ಚೆನ್ನಾಗಿ ನಡೀತದೆ. ಇಲ್ಲದ್ರೆ ಇದು ಸಣ್ಣ ಒಂದು ಈ ಚಲನಚಿತ್ರರಂಗದಲ್ಲಿ ಯಾರೇ ಒಂದು ಗ್ಯಾಂಗ್ ಒಂದು ಒಳ್ಳೆ ಸಿನಿಮಾ ನಡೀತಾ ಇದೆ ಅಂತ ಅಥವಾ ಒಂದು ಸಾಧಾರಣ ಸಿನಿಮಾ ನಡೀತಾ ಇದೆ ಅಂತ ಹೇಳಿದ್ರೆ ಆ ಸಿನಿಮಾದ ಬಗ್ಗೆ ಬೇಡದಿದ್ದದ್ದೆಲ್ಲ ಹಾಕಿ ಒಂದು ವರ್ಗದವರು ಕಾಲೆಳಿತಾ ಹೋದ್ರೆ ಅದೇ ವರ್ಗಕ್ಕೆ ಹುಟ್ಟಿಕೊಳ್ಳುವುದು ಯಾಕಾಗಿ ಅಂತ ಅಂದ್ರೆ ಚುನಾವಣೆಗಳು ಏನೋ ಬಂದು ಹೋಗ್ಬೋದು, ಅಲ್ಲಿ ಒಬ್ರು ನಿರ್ಮಾಪಕರಾಗ್ತಾರೆ, ಆಯ್ತು ಅಲ್ಲಿ ಮುಗಿದೋಯ್ತು ಅಂತ ಅನ್ನೋದು. ಆದ್ರೆ ಮತ್ತೆ ಅದು ಉಳಿತಾವಲ್ಲ, ಅದು ಯಾಕೆಂದ್ರೆ ಅದೊಂದು ದ್ವೇಷವನ್ನ ಅದನ್ನ ಆ ರೀತಿಯಲ್ಲಿ ಹೆಂಗ್ ಕಲ್ಪಾದಿರಾಗಲು ಡಬಲ್ ಗೇಮ್ ಅಲ್ತಾರೆ ಅಥವಾ ನನಗೆ ಕಲಿಸಿದಾರ ಅಂತ ಹೇಳಿ ಆ ತರ ಭಾವನೆಗಳು ಉಳಿದುಕೊಂಡು ಬಿಟ್ರೆ, ಅಥವಾ ಒಂದು ಸಾಧಾರಣ ಕಲಾವಿದರು ಏನು ಸಿನಿಮಾ ಕಲಾವಿದರು ಅಥವಾ ಮಾಧ್ಯಮ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಜಲಸ್ ಅಂತ ಇರ್ತದೆ, ನಂಜಿ ಅಂತ ಇರ್ತದೆ. ಒಬ್ರು ಅತ್ಯಂತ ಹೆಚ್ಚಾಗಿ ಶೈನ್ ಆಗ್ತಾ ಇರುವಾಗ ಅಥವಾ ಆತ ಒಂದು ಅಹಾಮಿಕೆಯನ್ನ ತೋರಿಸಿದಾಗ ಅದಕ್ಕೊಂದು ಇನ್ನೊಂದು ಪಾರ್ಟಿಯವರು ಅಥವಾ ಒಂದು ಸಂತ್ರಸ್ತ ಪಾರ್ಟಿ ಅಥವಾ ಅವನು ಏನು ಮಾಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ, ಅವನನ್ನು ಒಂದು ಈ ರೀತಿಯಿಂದಾದ್ರೂ ಒಳಗಿಂದಾಗಿ ನೋಡ್ಕೊಳ್ಳುವ ಅಂತ ಹೇಳುವಂತ ಒಂದು ವ್ಯವಸ್ಥೆ ಇರ್ತದೆ. ಆಗ ಆಯ ಬಾರಿ ಲೈತ್ ಒಂದಿತ್ತೆ ಇತ್ತ ಎನ್ನ ಪಿಕ್ಚರ್ ಬಂದಾಗ ಇಂಬೆ ಎಂಜಿನ ಹೆಂಗ್ ಬಾರಿ ಗೊಬ್ಬೆ ಇತ್ತ ಆಯನ ಪಿಕ್ಚರ್ ಬಾರ್ಪಣದ ಯಾನ ಗೊಬ್ಬೆ ಅಂತ. ಇದು ಸಣ್ಣ ಚಿತ್ರರಂಗದೊಳಗೆ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಈ ಸರಿ ಖುಷಿ ಪಡ್ತಾರೆ, ಅವನ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡಿ ಏನು ಚೆನ್ನಾಗಿಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡಿಕೊಂಡು ತುಂಬಾ ಸಂತೋಷವಾಗಿರ್ತಾರೆ. ಒಳಗೆ ಎಂಚಿನಾಣ ಮಾರುತ್ತಲ್ಲ ಎಂಚಾಣ ಅಂತ ಹೇಳಿ ಇನ್ನೊಬ್ಬರಿಗೆ ಫೀಡ್ಬ್ಯಾಕ್ ಕೊಟ್ಟು ಅವು ಫಿಲ್ಮ್ ಒಂದಿಗೆ ಎಂಜಿನ ಆಯ್ತಾ ಕಾಪಿ ಅಂದ್ರೆ ಅದೇ ಒಂದು ಪರಿಸ್ಥಿತಿ ನಮಗೂ ಬರಬಹುದು ಅಂತ ಅನ್ನುವಂಥದ್ದಿಲ್ಲ. ಈಗ ಹೇಳ್ತಾರೆ ಫೀಡ್ಬ್ಯಾಕ್ ಮೀಡಿಯಾದವರಿಗೆ ಹತ್ರ ಹೇಳಿ ಹಾಗೆ ಹೇಳಿ ಒಂದ್ ಸೈಡ್ ಮಾಡ್ತಾ ಇರ್ತಾರೆ. ಆಗ ಇನ್ನೊಂದು ಅದು ಮರ್ತೋಗಿರ್ತದೆ. ಇನ್ನು ಫಿಲ್ಮ್ ಮಾಡಿ ನಿರ್ದೇಶಕನೋ ನಿರ್ಮಾಪಕನೋ ಅಥವಾ ಏನೋ ಕಲಾವಿದನೋ ಆದಾಗ ಆವಾಗ ಇದು ಏನು ಪೆಟ್ಟದಿಂದ ಪಾರ್ಟಿಯನ್ನು ಸುಮ್ಮನೆ ಕೂತ್ಕೊಳ್ತದೆ ಯಾರಂತ ಅವ್ರಿಗೆ ಗೊತ್ತಿರ್ತದೆ. ಯಾಕಂದ್ರೆ ಇದ್ದವರು ಮೂವರು ಕದ್ದವ್ರು ಯಾರು ಅಥವಾ ಆ ರೀತಿಯಾಗಿ ಇರುವ ಇಷ್ಟು ಜನರಲ್ಲಿ ಯಾರು ಮಾಡಿದ್ದಾರೆ ಯಾವ ಗ್ಯಾಂಗ್ ಮಾಡಿದೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗೆ ಹೋದಾಗ ಅವನನ್ನು ಹೇಳ್ತಾರೆ. ಇದು ಏನ್ ಹೇಳಿದ್ರೆ ಒಂದು ಚೇಳಿನಾಗೆ ಒಂದು ಡಬ್ಬಿಯಲ್ಲಿ ಹಾಕಿದ ಚೇಳಿನಾಗೆ ಅವನನ್ನು ಮೇಲೆ ಹೋದದ್ದನ್ನು ಎಲ್ಲ ಸೇರಿ ಎಳಿತಾರೆ. ಆಮೇಲೆ ಅದು ಕೆಳಗೆ ಬಿದ್ದಾಗ ಅದು ಸೇರಿ ಇನ್ನೊಬ್ಬ ಮೇಲೆ ಹೋದಾಗ ಹೇಳಿದ್ದಾರೆ. ಅಂದ್ರೆ ಹಾಗಾದ್ರೆ ಪರಿಸ್ಥಿತಿ ನಮ್ಮ ತುಳು ಚಿತ್ರರಂಗ ಮುಂದೆ ಹೋಗುದಿಲ್ಲ. ಇಲ್ಲಿ ಇಂಥ ಸಂದರ್ಭದಲ್ಲಿ ಮತ್ತೊಂದು ಮಾತುಗಳು ಕೇಳಿ ಬರ್ತದೆ. ಏನಂತ ಹೇಳಿದ್ರೆ ತುಳುವರು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತನ್ನುವಂಥದ್ದು. ಹೇಗಿದ್ದರೂ ಸರಿ ನಾವೆಲ್ಲ ಭಾಷೆಯನ್ನು ಬೆಳೆಸಬೇಕು, ಭಾಷೆನ ಬೆಳಿಬೇಕಿದ್ರೆ ತುಳು ಸಿನಿಮಾ ಬೆಳಿಬೇಕು, ತುಳು ಸಿನಿಮಾ ಬೆಳಿಬೇಕಾದ್ರೆ ಸಿನಿಮಾಯನ್ನು ಎಲ್ಲರೂ ಕೂಡ ನೋಡಬೇಕು ಅಂತ ಅನ್ನುವಂಥ ಮಾತುಗಳು ಭಾಷೆ. ಇಲ್ಲಿ ತುಳು ಸಿನಿಮಾ ನಾನು ಹೆಚ್ಚಾಗಿ ತುಳು ಸಿನಿಮಾದ ಬಗ್ಗೆ ವಿಮರ್ಶೆ ಬರೆಯುವಾಗ ಈಗ ನಾವು ಒಳ್ಳೊಳ್ಳೆ ಸಿನಿಮಾ ಇಂಗ್ಲಿಷ್ ಹಾಲಿವುಡ್ ಟಿವಿಯಲ್ಲಿ ನೋಡೋದು, ಮನೆಗೆ ಹಾಲಿವುಡ್ ಸಿನಿಮಾ ನೋಡ್ತೇವೆ, ಮತ್ತೆ ಒಳ್ಳೊಳ್ಳೆ ಹಿಂದಿ ಸಿನಿಮಾಗಳನ್ನು ನೋಡ್ತೇವೆ. ಅದಕ್ಕೆ ನಾವು ಕಂಪೇರ್ ಮಾಡೋದೇ ಇಲ್ಲ. ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾನೆ. ಏನು ಇವ ಸಲ್ಮಾನ್ ಖಾನ್ ಇದು ರೇಸ್ ಅದರಲ್ಲಿ ಒಂದು ಗ್ಲಾಸ್ ಹುಡಿ ಮಾಡಿದ ಖರ್ಚಿನಲ್ಲಿ 25-30 ಲಕ್ಷ ಅಲ್ಲಿ ಖರ್ಚು ಮಾಡ್ತಾರೆ ಒಂದು ಪೆಟ್ಟಿನ ಸೀನಿಗೆ. ಆ ಖರ್ಚಿನಲ್ಲಿ ನಮ್ಮ ತುಳು ಫಿಲ್ಮ್ ಆಗ್ತದೆ. ಒಂದು ಸೀನ್ ನಾವು ಒಡೆದು ಹಾಕುವ ಖರ್ಚಿನಲ್ಲಿ. ಅದಕ್ಕೆ ನಾವು ಯಾವುದಕ್ಕೂ ಖರ್ಚು ಮಾಡೋದಿಲ್ಲ. ಬಟ್ ರೇಸ್ ಅದು ಬರೀ ಕೆಟ್ಟ ಫಿಲ್ಮ್, ನನ್ನ ಭಾಷೆ ಕುಟ್ಟ ಫಿಲ್ಮ್. ಅಂದ್ರೆ ಅದಕ್ಕಿಂತ ಬೇರೆ ತುಳು ಫಿಲ್ಮ್ ಎಷ್ಟೋ ಚೆನ್ನಾಗಿದೆ ಅಂತ ನಾನು ಓಪನ್ ಆಗಿ ಹೇಳಿದ್ದೇನೆ. ಆದ್ರೆ ಅದಕ್ಕೆ ಅದರ ಟೆಕ್ನಿಕಲ್ಗೆ ಅಥವಾ ಅದರ ಏನು ಗುಣಮಟ್ಟಕ್ಕೆ ಕಂಪೇರ್ ಅಲ್ಲ. ಈಗ ನಾವೇನು ಕಂಪೇರ್ ಮಾಡೋದಿಲ್ಲ. ಆದ್ರೆ ಇಲ್ಲಿಗೆ ಬರೀ ಇದನ್ನು ವಿಮರ್ಶೆ ಮಾಡುವಾಗ 50% ಡಿಸ್ಕೌಂಟ್ ಕೊಟ್ಟೆ ನಾನು ವಿಮರ್ಶೆ ಮಾಡೋದು. ಈಗ ನಾನು ಮೊನ್ನೆ ಯಾವುದೊಂದು ಸಿನಿಮಾ ವಿಮರ್ಶೆ ಮಾಡಿದ್ದೆ. ಅದಕ್ಕೆ ಯಾರೊಬ್ರು ಹೇಳಿದ್ರು, ನಿಮಗೆ ಏನು ಮಾರ ಚಿತ್ರ ಚೆನ್ನಾಗಿದೆ ಅಂತ ಬರ್ದೆ, ನಿಮಗೆ ಏನ್ ಮಾರ ನಿಮ್ಗೇನು ಹಣ ಕೊಡ್ತಾರಾ ಅಂತ ಯಾರೊಬ್ರು ಆರೋಪ ಮಾಡಿದ್ರು. ನನಗೆ ಆಗ ಅನಿಸ್ತು, ನಾನು ಸರಸ್ವತಿಯಾಗಿ ಬರವಣಿಗೆನ ಸರಸ್ವತಿಯಾಗಿ ಪ್ರೀತಿಸುವುದು. ಅಂದ್ರೆ 50% ಡಿಸ್ಕೌಂಟ್ ಕೊಟ್ಟು ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ್ರು. ಅವರು ಕೂಡ ಅವರು ತಾಯಿ ಹತ್ರ ಏನಾದ್ರು ಇದಕ್ಕೆ ಹಣ ಕೇಳ್ತಾರಾ ಹೇಳಿದ್ರು, ಅದಕ್ಕೆಲ್ಲ ಹಣ ಕೇಳ್ತಾರಾ? ಇಲ್ಲಲ್ಲ. ನಾವು ಹಾಗೆ ಆದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ಅವರ ಇಷ್ಟಕ್ಕೆ ಆಗದಿದ್ರೆ ಚೆನ್ನಾಗಿಲ್ಲ ಅಂತ. ಬಟ್ ಒಂದು ಲಿಮಿಟ್ ಅಲ್ಲಿ ಚೆನ್ನಾಗಿರ್ತದೆ ತುಳು ಸಿನಿಮಾಗಳನ್ನು ನಾವು ಎಕ್ಸ್ಪೆಕ್ಟೇಷನ್ ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ. ಆದ್ರೆ ಒಂದು ಹಂತದಲ್ಲಿ ನಾನು ಅರ್ಧದಲ್ಲಿ ಪಿಕ್ಚರ್ ಬಂದು ನೋಡಿದ್ದು 1-2 ಫಿಲ್ಮ್ಗಳಿದೆ. ಆರಂಭದಲ್ಲಿ ಒಮ್ಮೆ ಕೆಲವೊಂದು ಸರಿ ನನಗೆ ಅನಿಸ್ತಾ ಇದೆ ಅಯ್ಯೋ ಅಂತ ತಲೆ ಸಿಡ್ತದೆ. ಅಂದ್ರೆ ಉಚಿತವಾಗಿ ನೋಡೋ ಸಿನಿಮಾ, ಹಣ ಕೊಟ್ಟು ನೋಡಿದ್ರೆ ಒಂದು ಹೊಟ್ಟೆ ಉರಿ ಇರ್ತದೆ. ನನಗೆ ಇದು ಉಚಿತವಾಗಿ ಕೊಟ್ಟರು ನೋಡದಾಗದಂತ ಕೆಲವೊಂದು ಸಿನಿಮಾಗಳು ಬೆರಳೆಣಿಕೆ ಬರ್ತದೆ.
ಆವಾಗ ನನಗೆ ಅನಿಸ್ತದೆ ಇದನ್ನು ಧರ್ಮಕ್ಕೆ ಕೊಟ್ಟರು ನೋಡ್ಲಿಕ್ಕೆ ಆಗುದಿಲ್ಲ. ಇನ್ನು ಉಳಿದವರಿಗೆ ಏನು ಹೇಗೆ ನಾವು ಶಿಫಾರಸು ಮಾಡೋದು ಅಂತಹ ಸಂದರ್ಭದಲ್ಲಿ ಮೊದಲು ಬರಿತಾ ಇದ್ದೆ, ವಿಮರ್ಶೆ ಬರೀತದೆ. ಈಗ ಅಂತದನ್ನು ವಿಮರ್ಶೆ ಮಾಡೋದನ್ನು ಬಿಟ್ಟಿದ್ದೇನೆ. ಪಾಪ ಕಷ್ಟಪಟ್ಟದ್ದು ಮಾಡಿರ್ತಾನೆ, ನಾವು ವಿಮರ್ಶೆ ಮಾಡಿ ಮತ್ತೆ ನಾಳೆ ಫಿಲ್ಮ್ ಲಾಸ್ ಆಗಿ ನನಗೆ ಆ ಶಾಪ ತಪ್ಪುದು ಯಾವ್ಯಾಡ ಅಂತ ಬರೆಯುವುದನ್ನು ಬಿಟ್ಟೆ. ಆದ್ರೆ ನೀವು ಎಲ್ಲರೂ ತುಳುವರ ಸಿನಿಮಾ ನೋಡಿ ಅಂತ ಹೇಳಿ ಇಂತಹ ಸಿನಿಮಾಗಳನ್ನ ಯಾರು ನೋಡ್ಲಿಕ್ಕೆ ಆಗುದಿಲ್ಲ. ಅದು ನೋಡ್ಲಿದ್ರೆ ಆ ಸಿನಿಮಾದ ಬಗ್ಗೆ ಜಿಗುಪ್ಸೆ ಬರ್ಬೋದು. ಕನಿಷ್ಠ ಸಿನಿಮಾವನ್ನ ಒಳ್ಳೆ ರೀತಿಯಲ್ಲಿ ನೋಡುವಾಗೆ ಮಾಡಿ. ಎಸ್ ಜಿತೇಂದ್ರ ಅವರು, ಈಗ ನಮ್ಮ ಜೊತೆ ನಿರ್ಮಾಪಕರ ಸಂಘದ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾಗಿರುವಂಥ ದೇವದಾಸ್ ಪಾಂಡೇಶ್ವರ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ದೇವಣ್ಣ. ಸರ್ ನಮಸ್ತೆ. ಈಗ ಯಾವ ಹಂತಕ್ಕೆ ತಲುಪಿದೆ? 2 ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗ್ತದಾ ಅಥವಾ ಏನಾದರೂ ಪರಿಹಾರ ಆಗಕ್ಕೆ ಸಾಧ್ಯ ಇದೆಯಾ? ಈಗ ಮೊದಲಿಗೆ ರಾಮದಾಸ್ ಅವರು ಮತ್ತು ಪುಂಡೇಶ್ ಅವರಿಗೆ ನಮಸ್ತೆ. ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ನಾವೇನು ತುಳು ನಿರ್ಮಾಪಕರಂತ ಏನಿದ್ದೇವೆ, ನಾವು ನಮ್ಮ ಈಗೋವನ್ನು ಬಿಟ್ಟು ನಾವೆಲ್ಲ ಒಂದಾಗ್ಬೇಕು. ಇದು ಮೊಟ್ಟ ಮೊದಲಾಗ್ಬೇಕಂತ ಕೆಲಸ. ನಾವು ಎಲ್ಲಿಂದ ತಂದು ದುಡ್ಡು ಹಾಕ್ತೇವೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಕರೆಕ್ಟ್. ನಾವು ಹಾಕಿದಂತ ದುಡ್ಡನ್ನು ತೆಗಿಬೇಕು. ಇಲ್ಲಿ ಏನಾಗ್ತದೆ ಅಂತ ನಾವು ಜಿದ್ದು ಮಾಡ್ಕೊಂಡ್ರೆ ನಮ್ಮ ತುಳು ನಾಡಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅಥವಾ ಈ ಚಲನಚಿತ್ರ ಮಂಡಳಿಗೆ ಸಂಬಂಧಪಟ್ಟ ಇನ್ನಿತರ ಕೆಲಸದವರಿದ್ದಾರೆ, ಇವ್ರಿಗೆಲ್ಲರಿಗೆ ಏಟು ಬೀಳ್ತದೆ. ಇದನ್ನು ನಾವು ಮೊದಲು ಅರ್ಥ ಮಾಡ್ಬೇಕು. ನಾವು ಯಾರ್ದೋ ಒಂದು ಮಾತನ್ನು ಕೇಳ್ಕೊಂಡು ಆ 3ನೇ ವ್ಯಕ್ತಿ ಮಾತು ಕೇಳೋಣ, ಅವ್ರದ್ದು ಏನೋ ವೈಯಕ್ತಿಕ ವಿಷಯದಲ್ಲಿ ನಮ್ಮ ನಿರ್ಮಾಪಕರು ಏನಾಗ್ತಾರಂತೆ ಹಾಳಾಗ್ತಾ ಇದ್ದಾರೆ. ಈಗ ಇದರಲ್ಲಿ ದೊಡ್ಡ ಗೊಂದಲ ಏನಿಲ್ಲ. ಎರಡೂ ಹೇರೋರ್ಲಿರು ಮತ್ತೆ ಅಣ್ಣಪ್ಪನ ಇಬ್ಬರನ್ನು ಕರೆಸಿ ನಾವು ಮಾತಾಡಿತು ಒಂದು ತಿಂಗಳ ಹಿಂದೆ. ಒಂದು ಗಂಟೆ 2 ಗಂಟೆ ಚರ್ಚೆ ಆಯ್ತು. ಕೊನೆಗೆ ನಾವು ಸಂಘದ ಕಡೆಯಿಂದ ಎಲ್ಲ ತೀರ್ಮಾನ ತಗೊಂಡು ಅವರಿದ್ದು ಎಲ್ಲದ್ದು ಯಾವ ಸಿನಿಮಾವನ್ನು ಮೊದಲು ನೋಡಿತ್ತು ಮತ್ತೆ ಕ್ರಮ ಸಂಖ್ಯೆ ಆಧಾರದ ಮೇಲೆ ಏರೋವರ್ಲಿ ಉಳ್ಳೇರು ಸಿನಿಮಾವನ್ನು ರಿಲೀಸ್ ಮಾಡುವಂತ ನಾವು ನಿರ್ಧರಿಸಿತ್ತು. ಅದಕ್ಕೂ ಅವರು ಒಂದು ರೀತಿ ಒಪ್ಕೊಂಡು ಹೋದ್ರು. ಆಮೇಲೆ ಈ ನಿಮಿಷದವರೆಗೆ ನಮ್ಗೆ ರೈಟಿಂಗ್ ಅಲ್ಲಿ ಆಗ್ಲಿ ಸಂಘಕ್ಕೆ ಯಾವುದೇ ಅವರೊಂದು ಲೆಟರ್ ಅನ್ನು ಕೊಟ್ಟಿಲ್ಲ, ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿ. ಈಗ ಕೆಲವೊಂದು ವಾಟ್ಸಪ್ ಅಲ್ಲಿ ಕೆಲವು ಇದರಲ್ಲಿ ಬರ್ತಾ ಉಂಟು, ಆದ್ರೆ ಲೀಗಲ್ ಆಗಿ ಸಂಘಕ್ಕೆ ಏನು ಕೊಟ್ಟಿಲ್ಲ. ನಾನು ಎಲ್ಲಾ ಕಲಾವಿದರ ಮತ್ತು ನಾನು ಎಲ್ಲಾ ನಿರ್ಮಾಪಕರೊಂದು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ನಾವು ಸಂಘವನ್ನು ಗಟ್ಟಿ ಮಾಡೋಣ. ನಾವು ಸಂಘ ಗಟ್ಟಿ ಮಾಡಿದ ಕೂಡಲೇ ಒಂದು 10 ಜನ ಒಳ್ಳೊಳ್ಳೆ ನಿರ್ಮಾಪಕರು ಸೇರಿದ್ರೆ ನಮಗೆ ಒಂದು ಈ ತುಳು ಸಿನಿಮಾ ಏನು ಉಂಟು ಅದನ್ನು ಒಂದು ಚಂದದ ರೀತಿಯಲ್ಲಿ ನಮಗೆ ಎಲ್ಲರಿಗೆ ಬೇಕಾಗುವ ರೀತಿಯಲ್ಲಿ, ಎಲ್ಲರಿಗೆ ಅನುಕೂಲ ಆಗುವ ರೀತಿಯಲ್ಲಿ, ಎಲ್ಲರಿಗೆ ಲಾಭ ಆಗುವ ರೀತಿಯಲ್ಲಿ ನಾವು ಮಾತಾಡಿಕೊಂಡು ಇದನ್ನು ಮುಂದೆ ತಗೊಂಡು ಹೋಗಲಿ ಮಾತ್ರ ಸಾಧ್ಯ. ಹಾಗಾಗಿ ನನ್ನ ಎಲ್ಲ ನಿರ್ಮಾಪಕರು ಒಟ್ಟಾಗಿ ನಾವು ಸಂಘಕ್ಕೆ ನಾವು ಒಂದು ಬೆಲೆ ಕೊಟ್ಟು ಏನೋ ಈಗ ನಾನು ಒಬ್ಬ ಮಾತಾಡೋದು ಸಹ ನಾವು ಸಂಘ ಒಟ್ಟಿಗೆ ಸೇರಿ ಮಾತಾಡೋ ವ್ಯತ್ಯಾಸ ಇದೆ. ಏನು ಕುಂದುಕೊರತೆ ಇದ್ರು ಕೂಡ ನಾವು ಸಂಘಕ್ಕೆ ತಿಳಿಸಿ ಸಂಘದ ಪರವಾಗಿ ಹೋದ್ರೆ ನಮ್ಮ ಥಿಯೇಟರ್ ಸಮಸ್ಯೆ ಇರ್ಬೋದು ಅಥವಾ ರಿಲೀಸ್ ನ ಹಿಂದೆ ಮುಂದೆ ಆಗುವಂತ ಸಮಸ್ಯೆ ಇರ್ಬೋದು, ಇದನ್ನೆಲ್ಲ ನಮಗೆ ಸರಿ ಮಾಡ್ಲಿಕ್ಕೆ ಆಗ್ತದೆ. ಈಗ ಒಂದು ಹೊತ್ತು ಈಗ ನಮ್ಗೆ ಒಂದು ತಿಂಗಳಿಗೆ 2 ಬಂದ್ರು ಸಾಧ್ಯ ಆಗ್ತದ ಗಳಿಕೆ? ಸಾಧ್ಯ ಆಗ್ತದೆ, ಯಾಕೆ ಆಗುದಿಲ್ಲ? ಈಗ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಥಿಯೇಟರ್ ನಲ್ಲಿ ಏನಾಗಿದೆ, ನಾನು ಹೇಳಿದಾಗೆ ಒಂದು ಥಿಯೇಟರ್ ನನ್ನ ಪರ್ಮಿಷನ್ ಇಲ್ಲದೆ ನಿಮಗೆ ಕೊಡುದಿಲ್ಲ. ಇಂಥ ಸಮಸ್ಯೆ ಉಂಟು ಇವಾಗ. ಈಗ ನಾವು ಮಾತುಕತೆ ಮಾಡಿ ಹೋಗ್ರೆ ಈ ಸಮಸ್ಯೆ ಬರುದಿಲ್ಲ. ನೋಡಿ ಈಗ ರಾಮಕಾಂತಿಯನ್ನು ನಾವು ಸಂಘದ ಪರವಾಗಿ ಅವರಿಗೆ ಮಾತಾಡಿ ರಿಕ್ವೆಸ್ಟ್ ಮಾಡಿ ಅದನ್ನು ಸುಣ್ಣ ಬಣ್ಣ ಬಳಿದು ಅದನ್ನು ಚಂದ ರೀತಿ ಮಾಡಿ ಈಗ ನಾಳ್ದು ಏರಾವರ್ಲಿ ಸಿನಿಮಾ ರಾಮಕಾಂತಿ ರಿಲೀಸ್ ಆಗ್ತದೆ. ಮಹೇಂದ್ರ ರಾಮದಾಸ್ ತಮಗೆ ಗೊತ್ತಿರ್ಬೋದು, ಒಂದು 2 ವರ್ಷ ಹಿಂದೆ ಒಂದು 3 ವರ್ಷ ಹಿಂದೆ ನಮಗೆ ಸಿನಿಮಾ ಥಿಯೇಟರ್ ಸಿಗ್ತಾ ಇರಲಿಲ್ಲ. ತುಳು ಸಿನಿಮಾ ಅಂತ ಹೇಳಿದ್ರೆ ಮಾಲ್ಗೆ ನಮಗೆ ಒಳಗೆ ಸಿಗ್ತಿರ್ಲಿಲ್ಲ. ಆ ಟೈಮಲ್ಲಿ ಜ್ಯೋತಿ ಒಂದೇ ಥಿಯೇಟರ್ ಇತ್ತು. ನಾವೆಲ್ಲ ಸೇರಿ ಮಾತುಕತೆ ಮುಖಾಂತರ ನಾವು ಸುಚಿತ್ರ ಥಿಯೇಟರ್ದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಅದೇ ಸುಚಿತ್ರದ ಥಿಯೇಟರ್ ನಮ್ಮ ಹತ್ರ ಏನ್ ಹೇಳಿದ್ರೆ, ನಿಮ್ಮ ಹತ್ರ ನಾವೆಲ್ಲ ಒಟ್ಟಿಗೆ ಹೋದಾಗ ಹೇಳಿದ್ರು ಇಲ್ಲಿ ಸಿನಿಮಾ ನಡೆಯುವುದಿಲ್ಲ ತುಳು ಸಿನಿಮಾ, ನೀವು ಜ್ಯೋತಿನೇ ಮಾಡಿ ಅಂತೇಳಿ. ಆದ್ರೆ ನಾವೊಂದು ಪ್ರಯತ್ನ ಮಾಡಿತ್ತು, ಯಾವುದು ಸುಚಿತ್ರ ಥಿಯೇಟರ್ ಯಾಕೆ ಆಗಬಹುದು ಅಂತೇಳಿ. ಆದ್ರೆ ನೋಡಿ ಈಗ ಸುಚಿತ್ರದಲ್ಲಿ ಎಷ್ಟೋ ಸಿನಿಮಾ ರಿಲೀಸ್ ಆಯ್ತು. ಅದೇ ನಾವೆಲ್ಲ ಒಟ್ಟು ಸೇರಿದ್ರೆ ಮಾತುಕತೆ ಮಾಡಿ ನಮ್ಗೆ ಇದನ್ನು 2 ವಾರಕ್ಕೊಂದು ಸಿನಿಮಾವನ್ನು ಬರೋ ರೀತಿ ಮಾಡ್ಲಿಕ್ಕೆ 100% ಆಗ್ತದೆ. ಮುಖ್ಯವಾಗಿ ನಮ್ಮ ಈಗೋ ಬಿಡ್ಬೇಕು ನಾವು.
ಇಲ್ಲಿ ಸಿನಿಮಾ ಥಿಯೇಟರ್ನವರಂತೂ ತಯಾರಾಗಿದ್ರು ಬಹುಶಃ ನಿರ್ಮಾಪಕರು ಮತ್ತು ನಿರ್ದೇಶಕರು ಮತ್ತು ಎಷ್ಟು ಸಿನಿಮಾ ತಂಡಗಳೇನಿದ್ದಾವೆ ಇವರ ನಡುವೆ ಒಂದು ಸಮನ್ವಯತೆ ಆಗಬೇಕಾಗಿದೆ ಅಂತ. ನಾನು ರಾಮದಾಸ್ ಅವರೇ, ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳುದು ಇದೆ ಏನಂತೇಳಿ, ನಾವೆಲ್ಲ ಒಟ್ಟಾಗಬೇಕು. ನಾವು ನಮ್ಮ ವೈಯಕ್ತಿಕ ಏನೇ ಇರಲಿ ಅದನ್ನು ಬಿಟ್ಟು ಇದೇನಾಗಿದೆ ಈಗ ಅಂತ ಹೇಳಿದ್ರೆ ನೋಡಿ, ಸಿನಿಮಾ 10 ಗಂಟೆ ರಿಲೀಸ್ ಆದ್ರೆ 10 ಕಾಲಿಗೆ ನೀವು ವಾಟ್ಸಪ್ ಅಲ್ಲಿ ಕಳಿಸ್ತೀರಿ. ಸಿನಿಮಾ ಇನ್ನೂ ರಿಲೀಸ್ ಆಗ್ಬೇಕಷ್ಟೇ, ಇನ್ನು ನೋಡ್ಬೇಕಷ್ಟೇ. ಇದು ಆದ್ರೆ ಮೊದಲೇ ನಾವು ರೆಡಿ ಮಾಡಿರ್ತೀವಿ ನಮ್ಮ ಆಂಟಿಬಯೋಟಿಕ್ ಇದರಲ್ಲಿ. ಇದಾಗಬಾರ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಒಂದು ಸಿನಿಮಾ ಎಲ್ಲರಿಗೂ ಒಂದು ಆಸೆ ಇರ್ತದೆ, ನಾವೊಂದು ತುಳಸಿ ಮಾಡ್ಬೇಕು, ಅಥವಾ ಕಲಾವಿದರಿಗೆ ಇರ್ತದೆ ನಾವೊಂದು ಸಿನಿಮಾ ನಮ್ಮ ಇದು ಉಂಟು ಅದನ್ನು ತೋರಿಸ್ತೀವಿ ಅಂತ ಹೇಳಿ. ಅದೇನಾಗ್ತದೆ ಒಂದೇ ಸಿನಿಮಾದಲ್ಲಿ ಅದು ಅಲ್ಲೇ ಹೊರಗೆ ಹೋಗ್ತಲ್ವಾ? ಇದು ಆಗ್ಬಾರ್ದು. ಇದು ನೀವು ಇಬ್ಬರು ಕೂಡ ಅಲ್ಲಿ ಕೂತ್ಕೊಂಡವರು ಇದರ ಬಗ್ಗೆ ಬಹಳ ತಿಳಿದವರಿದ್ದೀರಿ. ನಾನು ತಮ್ಮಲ್ಲಿ ವಿನಂತಿ ಏನಂತ ಹೇಳಿದ್ರೆ, ನೀವು ಇದನ್ನು ಮಾಧ್ಯಮದ ಮುಖಾಂತರ ನಮ್ಮ ನಿರ್ಮಾಪಕರು ಏನಿದ್ದಾರೆ ಇವರಿಗೆ ನೀವು ಇದನ್ನು ಅರ್ಥ ಮಾಡಿ ಕೊಡ್ಬೇಕು ಸರ್. ಈಗ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಈಗ? ಅಲ್ಲ, ಇದರಲ್ಲಿ ಏನಿಲ್ಲ ರಾಮದಾಸ್ ಅವರೇ. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಸಣ್ಣ ಒಂದು ಈಗೋ, ನಾನು ಹೇಳಿದಂಗೆ ಆಗ್ಬೇಕು, ನಾನು ಹೇಳಿದಲ್ಲೇ ಬರಬೇಕು, ಇದಿದೆ. ಇದು ಬಿಟ್ಟರೆ ಸರಿ ಆಗ್ತದೆ. ಇದನ್ನು ಬಿಟ್ಟು ನೀವು ಮಾತಾಡಿ ನಾವೆಲ್ಲ ಅಂದ್ರೆ ಬಹುಶಃ ಈ ಒಂದು ಸಂದರ್ಭಕ್ಕೆ ಏನಿಗೆ ಬಂದಿದೆ, ಈ ಹಂತದಲ್ಲಿ ಈಗ ಒಂದು ಸರಿ ಆದ್ರೆ ಮುಂದಿನ ಸಂದರ್ಭದಲ್ಲಿ ಇದು ಸರಿಯಾಗಿ ಹೋಗ್ತದೆ ಅಂತನಾ? 100% ಅಲ್ವೇ? ಹೌದು. ಈಗ ಒಂದು ಹಂತಕ್ಕೆ ಬಂದಿದ್ದೇವೆ ನಾವು. ಹೌದು ಅಲ್ವೇ? ಈ ಹಿಂದೆ ತಿಂಗಳಿಗೆ ಒಂದು 3-4 ಸಿನಿಮಾಗಳು ಬಂದು ಯಾರಿಗಂದ್ರೆ ನಾವು ನಿರ್ಧಾರ ಮಾಡಿರ್ತೇವೆ ಬರುವ ವಾರ ಹೋಗೋಣ ಅಂತ. ಬರುವ ವಾರ ಹೋಗುವಾಗ ಅಲ್ಲಿ ಥಿಯೇಟರ್ ನಲ್ಲಿ ಇನ್ನೊಂದು ಸಿನಿಮಾ ಬಂದಾಗ ಎಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ? ಸಾಧ್ಯವಿಲ್ಲ. ನೋಡಿ, ಒಂದು ಸಿನಿಮಾ ಏನಿದ್ದು ಒಂದು 2 ವಾರ ಅದು ಇರ್ಲೇಬೇಕು. 2 ವಾರ ಸಿನಿಮಾ ಪ್ರಕಾರ ನಾವು ರಿಲೀಸ್ ಮಾಡ್ತಾ ಹೋದ್ರೆ ಎಲ್ಲರಿಗೆ ಅನುಕೂಲವಾಗ್ತದೆ. ಆದ್ರೆ ಈ 2 ವಾರ ಸಿನಿಮಾ ನಿಲ್ಲುವ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗ್ಬೇಕು. ಇದು ನಾವೇ ಕಾಲವನ್ನು ಇನ್ನೊಬ್ಬರ ಕಾಲ ಹೇಳ್ಕೊಂಡು ಹೋದ್ರೆ ಹೇಗೆ ನೀವು 2 ವಾರಕ್ಕೆ ಸಿನಿಮಾವನ್ನು ನಿಲ್ಲಿಸ್ತೀರಿ ಅಲ್ವಾ ರಾಮದಾಸ್ ಅವರೇ? ಎಸ್ ಎಸ್, ಥ್ಯಾಂಕ್ ಯು. ಜಿತೇಂದ್ರ ಅವ್ರು ಮಾತಾಡ್ತೀರಾ? ಪಾಂಡೇಶ್ವರ ಅವರು ಹೇಳಿದಾಗೆ ಈಗ ಹೇಳಿ ಜಿತೇಂದ್ರ ಅವರು. ನಿರ್ಮಾಪಕರು ಒಗ್ಗಟ್ಟಾಗ್ಬೇಕು. ಹಲೋ, ನಿರ್ಮಾಪಕರು ಒಗ್ಗಟ್ಟಾಗ್ಬೇಕು. ಹೇಳಿದ್ರೆ ಅಲ್ಟಿಮೇಟ್ ಆಗಿ ಇಲ್ಲಿಯ ಸಿನಿಮಾವನ್ನ ಕೊಡುವವರು ನಿರ್ಮಾಪಕರು. ಹೌದೌದು. ನಿರ್ಮಾಪಕರು ನಷ್ಟ ಆಗ್ತಾ ಹೋದ್ರೆ ಮತ್ತೆ ಯಾರು ಹತ್ರ ಬರುದಿಲ್ಲ ಕೈ ಹಾಕ್ಲಿಕ್ಕೆ. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ನಿರ್ಮಾಪಕರು ಕೂಡ ಅದನ್ನು ಹೇಳ್ಕೊಳ್ಳಬಾರದಂತ ಒಂದು ಪರಿಸ್ಥಿತಿಗೆ ಬಂದು ಬಿಡ್ತಾರೆ ಅಂತ ಅನ್ನುವಂಥದ್ದು ಅಲ್ವೇ? ಹೌದು. ಇನ್ನೊಂದು ಕುಮೇಶ್ ಅವರೇ, ನೀವು ನೋಡಿ ತುಳು ಸಿನಿಮಾ ಹಿಸ್ಟ್ರಿ ನೋಡಿ, ನೀವು ಒಂದು ಸಿನಿಮಾ ಮಾಡಿದ್ರೆ ಇನ್ನೊಂದು ಸಿನಿಮಾ ಮಾಡಿಲ್ಲ. ಒಂದು 2-3 ಜನ ಬಿಟ್ರೆ ಬೇರೆ ಯಾರು ಮಾಡಿಲ್ಲ. ಮಾಡ್ಲಿಕ್ಕೆ ಅಂದ್ರೆ ಅವನು ಹಾಕಿದ ಹಣ ಬರ್ಲಿಲ್ಲ. ಅವನು ಸಾಲ ಮಾಡಿ ತಂದನ ಅಥವಾ ಇನ್ನೊಂದು ತಂದನ, ಫೈನಾನ್ಸ್ ತಂದನ ಅಂತ ಅವನಿಗೆ ಮಾತ್ರ ಗೊತ್ತಿರೋದು. ಯಾಕಂದ್ರೆ ತುಳು ಸಿನಿಮಾ ಅಂತ ಹೇಳಿದ್ರೆ ಭಯ ಪಡ್ತಾರೆ. ಯಾಕಂದ್ರೆ ನೋಡಿ, ಎಷ್ಟೋ ಸಿನಿಮಾ ಇನ್ನೂ ರಿಲೀಸ್ ಆಗ್ಲಿಕ್ಕಿದೆ, ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗ್ಲಿಕ್ಕಿದೆ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಆದ್ರೆ ಅವಕಾಶ ನಮ್ಮನ್ನೇ ನಾವು ನಮ್ಮ ಈ ಈಗೋದಿಂದ ನಾವು ಇದನ್ನು ಕಳ್ಕೊಳ್ತಿದ್ದೇವೆ. ಇದಾಗಬಾರ್ದು ಅಂತ ನನ್ನ ಉದ್ದೇಶ. ಎಸ್ ಸರ್, ಓಕೆ, ಧನ್ಯವಾದಗಳು ದೇವಣ್ಣ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇದು ದೇವದಾಸ್ ಕುಮಾರ್ ಪಾಂಡೇಶ್ವರ್ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿ. ಕೊನೆಯದಾಗಿ ಏನು ಹೇಳ್ತೀರಿ? ಅದೇ ಈಗ ನೋಡಿ, ಅಣ್ಣಪ್ಪ ಮೈನೇಮಿಸ್ ಅಣ್ಣಪ್ಪ, ಅದರಲ್ಲಿ ಮಂಜುರೈ ಮೂಳೂರು ಒಳ್ಳೆಯ ಕಲಾವಿದ. ಒಂದು ಏನು ಹುಡುಕನ ಪಾತ್ರದಲ್ಲಿ ಒಂದು ಯುನೀಕ್ ಪಾತ್ರದಲ್ಲಿ ಅವರು ಅತ್ಯಂತ ಪ್ರಸಿದ್ಧರಾದರು. ಈಗ ಒಬ್ಬ ನಾಯಕನಾಗಿ ಮಿಂಚುತ್ತಾ ಇದ್ದಾರೆ. ಅಂತ ಒಂದು ಅವಕಾಶಗಳು ಮತ್ತು ಆ ಬೆಳವಣಿಗೆಗಳು ಬಹಳ ಅದ್ಭುತ. ಅದು ನಾವು ಅದನ್ನ ಕಂಡಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ಏನು ಕಳೆದ 3-4 ವರ್ಷಗಳಲ್ಲಿ ಇಂದ ಒಂದು ಅದ್ಭುತವನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಯುವ ಕಲಾವಿದರಿಗೆ ಒಂದು ಅವಕಾಶ ಬೇಕು. ಅಂದ್ರೆ ನಿರ್ಮಾಪಕರು ಈಗ ಏನ್ ಮಾಡಿದ್ರು, ಈಗ ಒಂದು ಹಠದಲ್ಲಿ ನಾನು ಈಗಲೇ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರೆ ಆ ಕಲಾವಿದರ ಒಂದು ಇದು ಹೋಗ್ತದೆ, ಆ ನಿರ್ಮಾಪಕ ಹಣ ಮಾಡಿದ ಹೂಡಿದಂತ ಹಣ ಹೋಗ್ತದೆ. ಅದಕ್ಕೆ ಎಲ್ಲಕ್ಕಿಂತ ಹಣಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಯಾರಿಗೆಲ್ಲ ರೀಚ್ ಆಗ್ಬೇಕಿತ್ತು, ಆ ಸಿನಿಮಾ ಹಣ ಬರದಿದ್ರು ಪರವಾಗಿಲ್ಲ, ಆ ಸಿನಿಮಾವನ್ನ ನೋಡಿ ಅವರ ಕಲೆಯನ್ನ ನೋಡಿ ಅಥವಾ ಅದರ ಒಂದು ಒಳ್ಳೆ ಸಂದೇಶವನ್ನ ಅಥವಾ ಅದನ್ನೊಂದು ಒಳ್ಳೆ ಸಿನಿಮಾ ಅಂತ ನೋಡಿ ಮೆಚ್ಚಿದ್ರೆ ನಿರ್ಮಾಪಕನಿಗೆ ಹಣ ಬರೋದಿದ್ರು ಒಂದು ಇದಿರ್ತದೆ. ಇದು ಸಿನಿಮಾವನ್ನು ರೀಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದೇ ರೀತಿ ಇನ್ನೊಂದು ನಮ್ಮ ಒಳ್ಳೆಯ ಒಂದು ರಂಗಭೂಮಿಯ ದಿಗ್ಗಜರಾದಂತ ನಮ್ಮ ದೇವದಾಸ್ ಕಾಪಿಕಾಡ್, ಅರ್ಜುನ್ ಕಾಪಿಕಾಡ್ ಅಂದ್ರೆ ನಮ್ಮ ಮಗಧಿರನಾಗೆ ಸ್ಫುರದ್ರೂಪಿಯಾದಂತಹ ತುಳುನಾಡಿನ ಒಬ್ಬ ಹೀರೋ. ಅವರಿಬ್ರು ಅವ್ರದ್ದು ಸಿನಿಮಾ ಕೂಡ ಬರ್ತಾ ಇದೆ, ಒಳ್ಳೆ ಬ್ಯಾನರ್ ಅಂತ. ಅಂದ್ರೆ ಇಂತಹ ಒಂದು ಇದನ್ನು ನೋಡುವಾಗ ನನಗೂ ಹೊಟ್ಟೆ ಉರಿತದೆ. ಅಯ್ಯೋ, ಅಂದ್ರೆ ಇಬ್ರು 2 ಕಡೆಯವರು ಬೇಕಾದವರು. ಯಾಕೆ ಸುಮ್ಮನೆ ಇದು ಏನು ಈ ಸಂಘರ್ಷಕರಿಂದ
ಸುಮ್ಮನೆ ಈ ಕಲಾವಿದರಿಗೂ ಅಥವಾ ನಿರ್ಮಾಪಕರಿಗೂ ನಷ್ಟ ಆಗ್ತದೆ. ಯಾಕೆಂದರೆ ಇಲ್ಲಿ ನಾನು ನೋಡಿದ ಮಟ್ಟಿಗೆ ನಿರ್ದೇಶಕರು ಯಾರಿಗೆ ಲಾಸ್ ಆಗಲಿಲ್ಲ, ಕಲಾವಿದರಿಗೆ ಲಾಸ್ ಆಗಲಿಲ್ಲ. ಕಲಾವಿದರು ಏನೋ ಹೊಸ ಕಲಾವಿದರು ಸ್ವಲ್ಪ ಹಣ ಕೊಡದೆ ಕೆಲಸ ಮಾಡಿರ್ಬೋದು ಬಿಟ್ಟರೆ, ಹಳೆಯ ಕಲಾವಿದರು ಪ್ರತಿಭಾನ್ವಿತ ಕಲಾವಿದರು ಒಳ್ಳೆ ಅವರ ಕಾಲ್ ಶೀಟ್ಗಳಿಗೆ ಸರಿಯಾದ ಹಣವನ್ನೇ ತಗೊಳ್ತಾ ಇದ್ದಾರೆ. ನಿರ್ದೇಶಕರು ಕೂಡ ಆರಂಭದಲ್ಲಿ ಸ್ವಲ್ಪ ಹಣ ಬಿಟ್ಟರು, ಕೊನೆಗೆ ಪಿಕ್ಚರ್ ಹಂತದಲ್ಲಿ ಅವರಿಗೆ ಬೇಕಾದ ಹಣವನ್ನು ತಗೊಳ್ತಾರೆ. ಅದು ಬಾಂಬೆ ಅಥವಾ ದೊಡ್ಡ ದೊಡ್ಡ ನಿರ್ಮಾಪಕರಾದರೆ ಅವರು ಎಷ್ಟು ಬೇಕೋ ಅಷ್ಟನ್ನು ಖಂಡಿತ ತಗೊಳ್ತಾರೆ. ಹಾಗಾಗಿ ಇಲ್ಲಿ ನಷ್ಟ ಅನುಭವಿಸಲು ಖಂಡಿತ ನಿರ್ಮಾಪಕರು ಮತ್ತೆ ಒಳ್ಳೆಯ ಸಿನಿಮಾ ವೀಕ್ಷಣೆಯಿಂದ ವಂಚಿತರಾಗುವಂತ ತುಳು ಸಿನಿಮಾ ಪ್ರೇಕ್ಷಕರು. ಹಾಗಾಗಿ ಈ ನಾವು ಈಗ ನನ್ನ ಮಾತನ್ನು ಕೇಳಲಿಲ್ಲ, ಅವರು ನನಗೆ ಅವಮಾನ ಆಯ್ತು ಅಂತ ನೀವು ಎಲ್ಲಾದ್ರೂ ಸಿನಿಮಾವನ್ನ ಒಟ್ಟೊಟ್ಟಿಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಅಥವಾ ನಾವು ಇಲ್ಲಿ ಮೊದಲು ಬಂದದ್ದು ನಮಗೆ ಸಿನಿಮಾ ಬೇಕು ಅಂತ ಹೇಳಿ ಕಾಂಪ್ರಮೈಸ್ ಮಾಡಿದ್ರೆ ನಿಮ್ಮ ಒಂದು ಒಳ್ಳೆಯ ಮಾಲ್ ಅಥವಾ ಒಳ್ಳೆಯ ಒಂದು ಸ್ವತ್ತು, ಒಳ್ಳೆಯ ಒಂದು ನಿಮ್ಮ ಗ್ರಾಹಕರಿಗೆ ನೀಡಬೇಕು ಅಥವಾ ವೀಕ್ಷಕರಿಗೆ ನೀಡಬೇಕಾದಂತ ಸ್ವತ್ತು ಅವರನ್ನು ಅದನ್ನು ತಗೊಳ್ಳದೆ ಓಡಿದ್ರೆ ನೀವು ಮಾಡಿದ್ದೇ ವೇಸ್ಟ್ ಆಗ್ತದೆ. ಹಾಗಾಗಿ ನೀವು ಒಂದು ಅರ್ಥ ಮಾಡ್ಕೊಂಡ್ರೆ, ಯಾಕಂದ್ರೆ ನಾಳೆಯೇ ಶುರು ಮಾಡಿದ್ರೆ, ಯಾಕಂದ್ರೆ ಹಿಂದೆ ಪೆಟ್ಟು ತಿಂದವರು ತುಂಬಾ ಜನ ಇದ್ದಾರೆ ಈ ಎರಡು ಇದರಿಂದ. ಅವ್ರಿಗೆ ಏನಂತ ಹೇಳಿದ್ರೆ, ಒಬ್ಬ ಯಾರಾದ್ರೂ ಒಬ್ಬ ಪೆಟ್ಟು ತಿಂತಾನೆ, ನನಗೆ ಸಿಗ್ತದಂತ ಒಂದು ಜಾಕ್ ಪಾಟ್ ಹೊಡಿತದೆ ಅಂತ ಆ ರೀತಿ ಅಲ್ಲ, ಕೆಲವೊಮ್ಮೆ ಇಬ್ಬರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಹಾಗಾಗಿ ಇದರಿಂದ ನಾಳೆ ಇಬ್ಬರಿಗೂ ನಷ್ಟ ಆಗುವ ಚಾನ್ಸಸ್ ಇರ್ತದೆ, ಅಥವಾ ಯಾರಿಗೂ ಒಬ್ಬ ದೊಡ್ಡ ನಷ್ಟ ಆಗುವ ಸಾಧ್ಯತೆ ಇದೆ. ಒಟ್ಟಾರೆ ತುಳು ಇಂಡಸ್ಟ್ರಿ ನಷ್ಟ ಆಗ್ತದೆ. ಹಾಗಾಗಿ ಇದನ್ನ ಈ ಬಾರಿ ಒಮ್ಮೆ ಮಾಡಿ ನೋಡಿ, ಇದರ ಖುಷಿ ಆಮೇಲೆ ಸಿಗ್ತದೆ. ಇದರಲ್ಲಿ ಸೋಲು ಗೆಲುವಿನ, ಯಾವಾಗ ಸೋಲು ಹೇಳಿದ್ರೆ ಅವನ ಪಿಕ್ಚರ್ ಫ್ಲಾಪ್ ಆಯ್ತು ಆವಾಗ ಸೋಲು, ಪಿಕ್ಚರ್ ಯಾರು ನೋಡ್ಲಿಲ್ವೋ ಆವಾಗ ಸೋಲು. ಮೊದಲು ಬಿಡುಗಡೆ ಮಾಡಿದ ನಿನಗೆ ಗೆಲುವು ಅಂತಲ್ಲ, ನಂತರವೂ ಬಿಡುಗಡೆ ಮಾಡಿದವರು ಗೆಲ್ಲುವ ಸಾಧ್ಯತೆಗಳು ನಿಚ್ಚಳವಾಗಿರ್ತದೆ. ಅಂದ್ರೆ ಅವರಿಗೆ ಈಗ ಪ್ರಚಾರವೂ ಸಿಕ್ಕಿರ್ತದೆ. ಹಾಗಾಗಿ ನೀವು ಸ್ವಲ್ಪ 2 ವಾರ ವಿಳಂಬ ಮಾಡಿ ನೋಡಿ, ಆಮೇಲೆ ನಿಮಗೆ ಆ ಸಿಗುವ ಗೆಲುವಿದೆ ಅಲ್ಲ, ಅದರ ಮಜವೇ ಬೇರೆ. ಹಾಗಾಗಿ ಯಾರು ವಿಳಂಬವಾಗಿ ಮೊದಲು ಮಾಡಿದವರು ನಂತರ ಮಾಡಿದರೆ ಬೇರೆ, ಯಾರು 2 ವಾರ ನಂತರ ಮಾಡ್ತಾರೋ ಅವ್ರಿಗೆ ಖಂಡಿತ ಗೆಲುವು ಸಿಗ್ತದೆ ಅಂತ ಹೇಳ್ತಾ, ಎಲ್ಲರೂ ಸಣ್ಣ ಒಂದು ಇರುವಂತಹ ಈ ಸಣ್ಣ ಒಂದು ಚಿತ್ರರಂಗದಲ್ಲಿ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಈ ಗಲಾಟೆ ಮಾಡಿಕೊಂಡು ನಿರ್ಮಾಪಕರ ನಷ್ಟ ಮಾಡಿದ್ರೆ ನಮ್ಮ ತುಳು ಇಂಡಸ್ಟ್ರಿಗೆ ನಷ್ಟ ಮಾಡಿದ್ರೆ ನಿರ್ಮಾಪಕರು ಸಿಗೋದಿಲ್ಲ, ಅವ್ರು ನಮಗೆ ನೋಡಲಿಕ್ಕೆ ಬರಿಲ್ಲ, ನಮಗೆ ಬರೀಲಿಕ್ಕೆ ಸಿಗೋದಿಲ್ಲ. ಎಸ್ ಓಕೆ, ಧನ್ಯವಾದಗಳು ಜಿತೇಂದ್ರ ಕುದ್ದೇಶ್ವರ್ ಅವರಿಗೆ ಈ ಒಂದು ಸಂವಾದದಲ್ಲಿ ಬಂದು ಭಾಗವಹಿಸಲಿಕ್ಕಾಗಿ. ಎಸ್ ವೀಕ್ಷಕರೇ, ಅಂದರೆ ಈಗಾಗಲೇ ನಿರ್ಮಾಪಕರುಗಳು ನಮ್ಮ ಜೊತೆ ಮಾತಾಡುವಾಗ ಅಥವಾ ಯಾರ ಜೊತೆಗೂ ಮಾತಾಡುವಾಗಲೇ ಅವರು ಸೌಹಾರ್ದಿತವಾಗಿ ಬಗೆಹರಿಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಉಳ್ಳವರೇ ಆಗಿದ್ದಾರೆ. ಹಾಗಿದ್ರೆ ಇರುವಂಥ ಸಮಸ್ಯೆಗಳು ಏನು ಅಂತ ಅನ್ನುವಂಥದ್ದು ಇರಲಿ, ಅದು ಏನು ಅಂತ ಹೇಳೋದಕ್ಕಿಂತಲೂ ಕೂಡ ಕೊನೆಯದಾಗಿ ಈ ಹಂತಕ್ಕೆ ಇವತ್ತು ಬಂದು ಬಿಟ್ಟಿದೆಯಲ್ಲ, ಈ ಹಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರೋದು. ಇಲ್ಲಿ ಬಹುಶಃ ಇದು ಸರಿ, ಆದರೆ ಮುಂದಿನ ಹಂತದಲ್ಲಿ ಖಂಡಿತವಾಗಿ ಕೂಡ ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ತಾರೆ ಅಂತ ಅನ್ನುವಂಥದ್ದು. ಹಾಗಾಗಿ ಅಲ್ಲೆಲ್ಲೋ ಕೊಡೇಲ್ ಬೇಲೆಯವರು ಮಾತಾಡುವಾಗ ಒಂದು ರೀತಿಯ ಸಮುದ್ರ ಮಥನದ ಹಾಗೆ ಮುಂದೆ ಅದು ಅಮೃತ ಬರಬಹುದು, ಅದು ಖಂಡಿತವಾಗಿ ಎಲ್ಲರಿಗೆ ಅದರ ಲಾಭ ಆಗ್ತದೆ. ಹಾಗಾಗಿ ಸಂಘರ್ಷಗಳು ಸಹಜ ಅನ್ನುವಂಥದ್ದು ಕೂಡ ಇದಿರ್ಬೋದು. ಏನೇ ಆದ್ರೂ ಕೂಡ ಉತ್ತಮವಾದ ಫಲ ಸಿಗುವಂತೆ ಆಗಲಿ ಅಂತ ಅನ್ನುವಂಥದ್ದು ಈಗಾಗಲೇ ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದ ಹಾಗೇನೂ ಕೂಡ ಒಳ್ಳೆಯ ನಿರ್ಮಾಪಕ ಈಗ ಬಂದಿದ್ದಾರೆ, ಅವರನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನಗಳು ಆಗಬೇಕಾದಂಥ ಅಗತ್ಯತೆ ಇದೆ. ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತ ಅನ್ನುವಂಥದ್ದು. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದು ನೋಡ್ತಾರೆ ವಿಫೋರ್ ನ್ಯೂಸ್. ನಮಸ್ಕಾರ.